ನಮ್ಮ ಕಂಬಳ ಬೆಂಗಳೂರು ಕಂಬಳ ಅಂದ ಪನ್ಪಿನಂಚಿತ್ನ ಪೆರ್ಮೆದ ಪುದರ್ಡ ಆರಂಭ ಆಪನಂಚಿತ್ನ ಐತಿಹಾಸಿಕ ದಾಖಲೆನ ನಿರ್ಮಾಣ ಮಲ್ತಿನಂಚಿತ್ನ 25-26ನೇ ತಾರೀಕಿಗೆ ನಡಪರೆಪ್ಪಿನಂಚಿತ್ನ ಬೆಂಗಳೂರು ಕಂಬಳದ ಕರೆಟ್ಟುಲ್ಲ ಕರೆತ ವಿಸ್ತೀರ್ಣ ಎಂಚ ಉಂಡು ಅತನ ಎಂಚ ಮಾತ ಕರೆಕ್ ಬೇಲೆ ಆತನದು ಅದು ಮಾತ ಬೇಲೆ ಆತನದು ಪನ್ಪುನೇತ ಬಗ್ಗೆ ನಿಗಲಂಟು ಪಾತರ ಬೈದ ಇತ್ತ ನಿಗಲರ ಕರೆನು ತೂಲೆ 151 ಮೀಟರ್ದ ಕರೆ 151 ಮೀಟರ್ನ ಕರೆಯನ್ನು ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ. ಹೇಗಿದೆ ಕರೆ, ಹೇಗೆ ನಿರ್ಮಾಣ ಆಗಿದೆ. ಬೆಂಗಳೂರಿನಲ್ಲಿ ಇದು ಬೆಂಗಳೂರು ಅಥವಾ ಇದು ಯಾವುದೋ ಅರಮನೆ ಮೈದಾನ ಅನ್ನುವಂಥ ಹೆಸರಿದೆ, ಆದರೆ ಇಲ್ಲಿ ಬಂದ ಕೂಡಲೇ ನಮಗೆ ಇದು ಅರಮನೆ ಮೈದಾನ ಅಂತ ಗೊತ್ತಾಗೋದಿಲ್ಲ. ಬದಲಾಗಿ ನಮ್ಮ ಊರಿನ ಯಾವುದೋ ಕಂಬಳದ ಕರೆಯ ನಡುವೆ ಇದೇವೆ ಅನ್ನುವಂತಹ ರೀತಿಯಾದಂಥ ಫೀಲ್ ಆಗ್ತದೆ. ಆ ರೀತಿಯಾಗಿ ಕಂಬಳದ ಈ ಒಂದು ಕರೆ ಇದೆ. ಈಗ ನಾವು ಕಂಬಳ ಕರೆಯ ಒಳಗೆ ನಡ್ಕೊಂಡು ಹೋಗ್ತೀವಿ. ನಮ್ಮ ಜೊತೆಗೆ ಮುರಳೀಧರ್ ರೈ ಮಠಂತ ಬಿಟ್ಟವರು ಇದ್ದಾರೆ, ಜೊತೆಗೆ ಸುನಿಲ್ ಕೂಡ ಇದ್ದಾರೆ. ಒಂದಷ್ಟು ಜನ ನಮ್ಮವರು ಇಲ್ಲಿ ಈ ಒಂದು ಕಂಬಳಕ್ಕಾಗಿ ದಿನವಹಿ ಶ್ರಮ ವಹಿಸ್ತಾ ಇರುವವರು ಕೂಡ ಇದ್ದಾರೆ. ಅದರ ಜೊತೆಗೆ ಈ ಕರೆ ನಿರ್ಮಾಣದ ಪ್ರಮುಖರನ್ನು ಕೂಡ ನಾವು ಮಾತನಾಡಿಸ್ತೇವೆ ಈ ಕಂಬಳ ಕರೆಯ ಕಡೆಯಲ್ಲಿ. ಈಗ ನಾವು ಮುರಳಿ ಸರ್, ಹೇಗಾಗ್ತಾ ಉಂಟು ಬೆಂಗಳೂರಿನ ಕಂಬಳದ ತಯಾರಿಗಳು? ನಮಸ್ಕಾರ. ದಕ್ಷಿಣ ಕನ್ನಡದ ಅಂಚೆ ಉಡುಪಿದ ಎಂಕಲ ಕಾಸರಗೋಡು ಜಿಲ್ಲೆದ ಮಾತ ತುಳುವೆರೆಗಳ ಎಂಕಲ ಕಂಬಳಾಭಿಮಾನಿಗಳ ಮಲ್ಲ ಎಂಕಲ ಪ್ರೀತಿ ತುಂಬುನ ನಿಂಜಿನ ನಮಸ್ಕಾರ. ಎಂಕಲತ್ತೆ ಬೆಂಗಳೂರು ಕಂಬಳ ನಮ್ಮ ಕಂಬಳದ ನಾವೆಲ್ಲ ಭಾಗಿಯಾಗಿದ್ದೇವೆ. ನಮ್ಮ ಶಾಸಕರು, ಪುತ್ತೂರು ಶಾಸಕರಾದ ಶ್ರೀಯುತ ಅಶೋಕ್ ಕುಮಾರ್ ರೈ ಅವರು ದೊಡ್ಡ ಕನಸನ್ನು ಹೊತ್ತುಕೊಂಡು ನಮ್ಮನ್ನೆಲ್ಲ ಎತ್ತಿಕೊಂಡು ತುಳುಕೂಟವನ್ನು ಸೇರಿಸಿಕೊಂಡು ಅದರ ಜೊತೆಗೆ ಇಲ್ಲಿಯ ವಿವಿಧ ಬೇರೆ ಬೇರೆ ಸಂಘಟನೆಯ ಪ್ರಮುಖರು, ಅದು ನಮ್ಮ ಗೌರವಾಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ಇರ್ಬೋದು, ನಮ್ಮ ಬಂಜಾರ ಪ್ರಕಾಶ್ ಶೆಟ್ಟಿ ಅವರು ಇರ್ಬೋದು, ಹಾಗೆಯೇ ನಮ್ಮ ಕಾರ್ಯಾಧ್ಯಕ್ಷರಾದ ನಮ್ಮ ಪ್ರಖ್ಯಾತ ಮ್ಯೂಸಿಕ್ ಚಲನಚಿತ್ರ ಸಂಗೀತ ನಿರ್ದೇಶಕರಾದ ಗುರು ಕಿರಣ್ ಅವರು ಇರ್ಬೋದು, ಅಲ್ಲೇ ನಮ್ಮ ಜಯ ಕರ್ನಾಟಕ ಸಂಘಟನೆಯ ಮುಂದಾಳುವಾದಂಥ ಗುಣರಂಜನ್ ಶೆಟ್ಟಿ ಅವರು ಇರ್ಬೋದು, ಮತ್ತು ನಮ್ಮ ಜೊತೆ ಇದ್ದಾರೆ ಇವಾಗ ತುಳುಕೂಟದ ಅಧ್ಯಕ್ಷರ ಸುಂದರರಾಜ್ ರೈ ಅವರು, ಹಾಗೆ ತುಳುಕೂಟದ ಎಲ್ಲ ಪದಾಧಿಕಾರಿ ಸುನಿಲ್ ರೈ ಅವರಿದ್ದಾರೆ. ನಮ್ಮ ಎಲ್ಲ ಇನ್ನು ಎಂಚಿನಾಥನ ಬಂಡ ಎಂಕಲ್ನ MLನ ಕನಸಿತ್ತು ಎಂಕಲ ಉಪ್ಪಿನಗರಿ ವಿಜಯಕ್ರಮ ಕಂಬಳ ಸಮಿತಿ ಅಧ್ಯಕ್ಷರೆಲ್ಲ ಅದ್ರಲ್ಲಿರಾರು. ಆರೊಂಜಿ 3 ವರ್ಷ 4 ವರ್ಷ ತುಂಬು ಎಂಕಲೊಂಜಿ ಆರೆ ಮುಲ್ಪ ಸಮರ್ಥನ ಟ್ರಸ್ಟ್ದ ಒಂಜಿ ಮಾಂತೇಶ್ ಮಂಡದಲ್ಲಿ ಮುಖ್ಯಸ್ಥೆ ಆರೇನು ಎಂಕಲ ಈ ಉಪ್ಪಿನ ಕಂಬಳ ಎತ್ತಿತ್ತ ಲೆಪ್ಪನಾಗ ಕಂಬಳ ಹೊತ್ತಿಯರು ಭಾರಿ ಖುಷಿ ಅನ್ನಾರಿ. ಖುಷಿಯಾದ ಒಂಜಿ ಪಾತಿರ ಬಂದಿರಾರು ಎಂಕಲ ಅಶೋಕ್ ಕುಮಾರ್ ಎಂಕಲ ಮಾತೊಂಜಿ ರಾತ್ರಿ ಒಣಸ ಟೈಮ್ ಬಂದಿರು. ಸರ್, ಇಲ್ಲಿ ಇಷ್ಟು ಚೆನ್ನಾಗಿ ಕಂಬಳ ಮಾಡ್ತೀರಿ, ಬೆಂಗಳೂರಲ್ಲಿ ಯಾಕೆ ಮಾಡಬಾರ್ದು ಅನ್ಕೊಂಜಿ ಎಲ್ಲಿ ಒಂಜಿ ಬೀಜವನ್ನು ಬಿತ್ತು ಬತ್ತೀರ ಊರುದು ಬೀಜವನ್ನು ಬಿತ್ತದ ಬತ್ತಾಯಿಕ ಕಾಕತಾಳಿ ಅಂತ ಪಂಡದ ಎಂಕಲ್ನ ಅಶೋಕ್ ಕುಮಾರ್ ರೈಕಲ್ ಎಂಕಲ್ನ ಪುತ್ತೂರಾದ ಶಾಸಕರಾದ ಆಯ್ಕೆ ಆಪಣ ಸುಶಾಂತ್ ಅವರು ಬತ್ತನು ಅಂಚಾದಿ ಪುನಗ ಎಂಕಲ ಮಾತ ಆ ಸಂದರ್ಭ ಶಾಸಕರದ ಆಯ್ಕೆ ಆಯ್ಬುಕ್ಕ ನಮಗೇನಾಯ್ತು ಅಂದರೆ ನಮ್ಮ ತುಳುಕೂಟದ ವತಿಯಿಂದ ತುಳುಕೂಟ ವಿಧಾನಸೌಧದಲ್ಲಿ ತುಳುವಲ್ಲಿ ಮಾತಾಡಿದ ಕಾರಣ ನಮ್ಮ ಶಾಸಕರು ಮಾತಾಡಿದ್ದಕ್ಕೆ ತುಳುಕೂಟದ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು. ಅದರಲ್ಲಿ ಒಂದು ಭಾಗ್ಯ ಹಾಕುವಂಥ ಭಾಗ್ಯ ನಮಗೂ ಸಿಕ್ಕಿದ್ದು, ನಾನು ಕೂಡ ಅದರಲ್ಲಿದೆ. ಒಂದು ಊಟದ ವ್ಯವಸ್ಥೆ ಮಾಡಿ ನಾವು ಸುಂದರರಾಜನ್ ತುಳುಕೂಟದವರೆಲ್ಲ. ಆವಾಗ ಹೀಗೆ ಮಾತಲ್ಲಿ ಕಂಬಳದ ಬಗ್ಗೆ ಒಂದು ವಿಚಾರ ಬಂತು, ಯಾಕೆ ನಾವು ಬೆಂಗಳೂರಲ್ಲಿ ಕಂಬಳ ಮಾಡಬಾರ್ದು. ಆವಾಗ ಸುಂದರರಾಜ ಅವರು ಹೇಳಿದ್ರು, ಸರ್ ಮಲ್ಲಕ್ಲಿ ಮಲ್ತೇರಿ ಸರ್ ಮಾತೆಲ್ಲ ಪ್ರಯತ್ನ ಮಾಡ್ತಾ ಆನ ಕಂಬಳ ಆತಜ್ಜಿ ನನ್ನ ಈರಂಜಿ ಎಂಕ್ಲ ಬೇಡಿಕೆ ಎಂಕ್ಲ ಭಾರಿ ಆಸೆ ಉಂಡು ಅಶೋಕ್ ಕುಮಾರ್ ಮನಸ್ಸು ಮಾಡ್ತಾನ ಓಲ ಸಾಧ್ಯ ಅನ್ನೋ ಪಂಡಿತ ಎಂಕ್ಲ ಮೀಟಿಂಗ್ ಅಥ ಸುಂದರರಾಜ ಅತನಾಗ ಇಂದು ಪಾತೆರ ಅದು ಎಂಕ್ಲ 10-25 ಪದಾಧಿಕಾರಿನಾಗ ಮಾತ್ರ ತಲ್ಪ ಮಲ್ಪನ ಚರ್ಚೆ ಅನ್ನು ಮಲ್ಪನ ಚರ್ಚೆ ಅನ್ನಾಗ ಮುಳ್ಳು ನಮಕ್ಕೈತೆ ಗೊತ್ತು ಊಡಾಂಡ ಏರ್ನೊಂಜಿ ಕಂಡುಣಕ್ಕೆ ಏನೊಳ್ಳಿ ಏರ್ನೊಂಜಿ ಗುಡ್ಡೆನಕ್ಕೆ ಏನೊಳ್ಳಿ ಏರ್ನೊಂಜಿ ಮೈದಾನಕ್ಕೆ ಏನೊಳ್ಳಿ ಮೂಲ ಅಂಚತ್ತು ಮುಳ್ಳು ಬೆಂಗಳೂರು ನಮಗೆ ಜಾಗದ ಅವಶ್ಯಕತೆ ಉಂಡು. ಅಪ್ಪ ಓಲು ಚರ್ಚೆ ಬಂದಾಗ ಅರಮನೆ ಮೈದಾನಡು ಜಾಗೆ ಉಂಡಿಗೆ 300 ಎಕರೆ ಅಂದ 300 ಎಕರೆ ಜಾಗೆ ಉಂಡು ಕಂಬಳಾಳಿದ ಜಾಗೆ ಬರೋಣ ನಮಗೆ ಅಂಚ ಪಾಡ ಚರ್ಚೆಲ್ಲ ಅದು ಅಂಚನೆ ಐಕೆ ಮಾತ ಒಂಜೊಂಜೊಂಜೊಂಜಿ ಬೀಲ ಪುಟ್ಟ ಶುರು ಆಂಡು ಕುಡದ ಮೀಟಿಂಗ್ ಕುಡದ ಮೀಟಿಂಗ್ ಬಂದಾಗ ಎಂಕಲ ತುಳುಕೂಟದಕ್ಕೆ ಮಾತ್ರ ಸೇರಿಯರು ಅವಳು ಒಂಜಿ ಕೆಲವದಕ್ಕೆ ಬಂದು ಎಂಕಲ ಅರಮನೆದ ಮಹಾರಾಜರನ್ನ ಪರಿಚಯ ಉಂಡು ಎಂಕಲ ಪಾತೇರು ಬಂದಾಗ ಎಂಕಲು ಅಶೋಕ್ ರೈಕಲು ದುಂಬೇ ನೂದೆಡಿತ್ತೇರು ಎಂಚಲ ಆರೋಗ್ಯ ಸಾಧನೆ ಬೆಂಗಳೂರಿನ ಕಂಬಳ ಮಲ್ಪೋಡು ಮಾತ ಸೇರಿದನ್ನಾಗ ತುಳುಕೂಟ ಎಂಕಲ ಮಹಾರಾಜರನ್ನ ಮಕ್ಕಳ ಬುಡಿದಿರ್ಬೋದು ಪಾತೇರು ಮಾರಂಡ ತುಳುಕೂಟದ ಇರೋಂಜಿ ನಾವು ಅಧ್ಯಕ್ಷರ ಮುಖಾಂತರ ಮುಕ್ಕಲು ಮಾತ ಪೋದು ಈ ಪಾತೇರಿದ ಪುಣೆ ಜಾಗೆ ನಿಕ್ಲು ತೂದು ಬಾಲೆ ನಲ್ತೆ ಬಂಡೇರು ಎಂಕ್ಲೊಂಜಿ ಸೌಭಾಗ್ಯ ದಯವಂಡ ಸೌಭಾಗ್ಯ ಎಂಚಿನ ಬೆಂಗಳೂರದ
ಎಂಕ್ಲ ತುಳುನಾಡದ ಇತಿಹಾಸ, ಎಂಕ್ಲ ಜಾನಪದ ಕ್ರೀಡೆ, ಎಂಕ್ಲ ತುಳುವೇರಿನ ಮಲ್ಲ ಕಿರೀಟ ಕಂಬಳೋಡು ಮತ್ತು ಬೆಂಗಳೂರು ಮಲ್ಪನಾಡ ಎಂಕ್ಲಂಜಿ ನೆಟ್ಟು ಭಾಗ್ಯ ಆತ ಎಂಕ್ಲ ಊಡಿ ಪುತ್ತುಳಿಪಣ ಅಲ್ಲ ನೆಟ್ಟೊಂಜಿ ಭಾಗ್ಯ ಆಪಣ ಅವಕಾಶ ಸಿಕ್ಕ ಎಂಕ್ಲ ಸೌಭಾಗ್ಯ ಅಂಚ ಐಟು ಎಂಕ್ಲ ಭಾಗ್ಯ ಆ ತನಗ ಮೀಟಿಂಗ್ ಆದ ಪುಂಡೆ ಪಂಡೇರು ಎಂಕ್ಲ ಕೇಂದ್ರ ಬತ್ತ ನಿಕ್ಲಂಜಿ ಗ್ರೌಂಡ್ ತುದು ಬಲಿಂದ ಪಂಡೇರು ಮಾರಾಣಿರು ಎಂಕ್ಲ ಮಾತ ಒಂಜಿ 10-25 ಜನ ಮಾತ ಸೇರಿದ ಎಂಕ್ಲ ಪೋಯ ಶಾಸಕರ ನೇತೃತ್ವ ಪೋದ ಒಂಜಿ ಆ ಸೈಡ್ದ ಭಾಗ ಅರಮನೆದ ಈ ಆ ಭಾಗ ಅರಮನೆದ ಪಿರಾಜ ಭಾಗ ಅವ್ರದ್ದು ಬಾರ್ಸೋ ಜಾಗೆ ಬಾರ್ಲ ಹಾಕಿತ್ತು ಕಂಬಳ ಅಂದ್ರೆ ಪಣ್ಣ ಜಾಗೆ ಅಂದಾಂಡು ಇಂಕ್ಲ ಸರಿ ಕಂಬಳ ಮಲ್ಪಡ ಇದಕ್ಕ ಪೋದು ಪಂಡ ಮಾರೆಂಡ ಮತ್ತು ಪಂಡೇರು ಮುಕ್ಳು ಸೇರಿದು ಇಂಚಂಚ ಕಂಬಳ ಮಲ್ಪೇರೊಂಡು ಇಂಚಿಂಚ ಜಾಗೆ ತಿಕ್ಕದು ಅಪ್ಪಗ ಮಾರಾಣಿ ಅಲ್ಪದ ಇಂಕ್ಲ ನಮ್ಮ ಮ್ಯಾನೇಜರ್ ಪಾಂಡ್ಯನ ಮುಖಾಂತರ ಪಾತಿರಾಯತೆ ಮಲ್ತು ಇಂತ ಅಲ್ಪದ ಇಂಚಿನ ಮೆಸೇಜ್ ಬತ್ತು 4 ದಿನ ಕರೆದ ಅಪ್ಪಣೆ ಎಂಕ್ಲೊಂಜಿ ಒಂಜಿ ಪಂತಿನದ ಅವಕಾಶ ಕೊಡು ಎಂಗ್ಲ ರಾಜಪುರೋಹಿತರ ಮಾತ ಇಂಚೂರು ಚರ್ಚೆ ಮಲ್ಪೇರುಂಡು ಐನ ಬಗ್ಗೆ ಕೂಲಾಂಕುಶ ಪರಿಶೀಲನೆ ಮಲ್ತದೆ ಸಾಧಕ ಬಾಧಕ ತೆರೆದು ಮತ್ತೆ ನಾವು ಕಂಬಳ ಮಾಡೋ ಬಗ್ಗೆ ಆಲೋಚನೆ ನಾವು ನಿಮಗೆ ಅದು ಅವಕಾಶ ಕೊಡ್ತೇವೆ ಅನ್ನೋ ಬಗ್ಗೆ ಅವರು ಮಾಹಿತಿ ಕೊಟ್ಟರು. ಆದರೆ ನಮ್ಮ ಅಶೋಕ್ ರೈ ಅವರು ಊರಲ್ಲಿರುವಾಗಲೂ ಅವರಿಗೊಂದು ತವಕ, ಅವರಿಗೊಂದು ಇದೇನಾಗಿದೆ ಅಂದರೆ ಕಂಬಳ ಅಂತ ಕಿವಿಗೆ ಬಿದ್ದಿದೆ, ಕಂಬಳ ಮಾಡಬೇಕಂತ ಹುಮ್ಮಸ್ಸಿದೆ. ಇವಾಗ ಇಲ್ಲಿ ನ್ಯೂಸ್ ದಿನ ಬೆಳಿಗ್ಗೆ ಸುಂದರರಾಜರ ಫೋನ್ ದಾದಾ ನೀರ್ನ ಏನಾಯ್ತು ನಿಮ್ಮದು, ಏನಾಯ್ತು ಮಾರಾಯಣ, ಏನೋ ಇದು ಬಂತ ಸುದ್ದಿ, ಇದು ಇವರಿಗಿದೆ ನನಗೆ ತುಳು ಕೂಟದಲ್ಲಿ ದಾರ ಸ್ಪೀಡ್ ಇದೆಯರು ಮುರಳಿಂದ ಏನಾಗಿದೆ ಇವರು ಮಾಡ್ತಿಲ್ಲ. ಆದರೆ ಇವ್ರದ್ದು ಕಥೆ ಇವ್ರಿಗೆ ಗೊತ್ತು ಪಾಪ, ಯಾಕಂದರೆ ಅಲ್ಲಿ ಮಾರಾಯಣ ಅಂದರೆ ಅಷ್ಟು ಸುಲಭವಾಗಿ ನಾವು ದಿನಲ್ಲೂ ಅವರ ಸಂಪರ್ಕ ಮಾಡಲಿಕ್ಕೆ ಆಗೋದಿಲ್ಲ. ಅವರ ಸಮಯಾವಕಾಶ ಕೇಳಿಕೊಂಡು ನಾವು ಮಾತಾಡಬೇಕಷ್ಟೇ. ಮತ್ತು ಒಂತೆ ತುಂಬ ಇದಾದ ಮೇಲೆ ನಾವು ಅವರಂದರು ನಾವು ಕಂಬಳಕ್ಕೆ ಅವಕಾಶ ಕೊಡ್ತೇವೆ ಅಂತ ಒಂದು ಒಳ್ಳೆಯ ಸುದ್ದಿಯನ್ನು ಅಲ್ಲಿಂದ ಬಂತು. ಆದರೆ ಒಂದು ಸುದ್ದಿ ಇತ್ತಲ್ಲಿ, ಮೈದಾನ ಮಾತ್ರ ನೀವು ಜಾಗವನ್ನು ಬದಲಾವಣೆ ಮಾಡಬೇಕಂತ. ಜಾಗ ಅಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ. ರಾಜಪುರೋಹಿತರ ಒಂದು ಸಲಹೆ ಪ್ರಕಾರ ಕಂಬಳ ಮಾಡಿದರೆ ಒಳ್ಳೆಯದು, ನಮ್ಮ ರಾಜ ಮನೆತನಕ್ಕೆ ಒಳ್ಳೆಯದು. ಯಾಕೆಂದರೆ ಇಂದಿನ ಕಾಲದಲ್ಲಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಇರಬೇಕಾದ್ರೆ ಅಂತ ಅನಿಸ್ತದೆ ನನಗೆ. ಆ ಸಂದರ್ಭದಲ್ಲಿ ಅವರು ಮೂಲ್ಕಿ ಸೀಮೆಯ ಅರಸು ಕಂಬಳದಲ್ಲಿ ಭಾಗವಹಿಸುವಂಥ ಪದ್ಧತಿ ಇತ್ತು. ಮೂಲ್ಕಿ ಸೀಮೆ ಅರಸು ಕಂಬಳದಲ್ಲಿ ಭಾಗವಹಿಸಿ ಆ ಕಂಬಳದಲ್ಲಿ ಒಂದು, ಯಾಕೆಂದರೆ ಅದು ಪರಂಪರೆ ಒಂದು ಕೊಂಡಿ ಮೋಸ್ಟ್ಲಿ ಅದಕ್ಕೆ ಒಂದು ಟಚ್ ಇರ್ಬೋದು ಅಂತ ಅನಿಸ್ತದೆ ನನಗೆ. ಅಂತೂ ರಾಜಪುರೋಹಿತರು ಏನಂದ್ರೆ ಅಲ್ಲಿ ಆಗೋದಿಲ್ಲ, ಅದು ನಾಗಬೀದಿ ಮತ್ತು ಕುದುರೆಗಳನ್ನು ಲಯ ಮತ್ತು ಕುದುರೆ ಸಾಕುವಂಥ ಜಾಗ, ಕುದುರೆ ಮತ್ತು ಕೋಣಗಳು ಒಟ್ಟಿಗೆ ಇರಲಿಕ್ಕೆ ಆಗೋದಿಲ್ಲ. ಆದರೆ ನೀವು ಜಾಗ ಆ ಕಡೆಗೆ ಬನ್ನಿ, ಈ ಕಡೆ ಈ ಜಾಗವನ್ನು ನಮಗೆ ತೋರಿಸಿಕೊಟ್ರು ಅವರ ಮ್ಯಾನೇಜರು. ಆದರೆ ವಿಚಾರ ಏನಂದರೆ, ನಾವು ಅವತ್ತು ಒಂದು 5-6 ಜನ ಕಾರಲ್ಲಿ ಬಂದದ್ದು. ನಮ್ಮ ಶಾಸಕರು, ನಮ್ಮ ಸುಂದರರಾಜರಯ್ಯವರು, ಮತ್ತು ನಮ್ಮ ಸುನೀಲ್ ರೈಯವರು, ಮತ್ತೊಂದು 4 ರಾಜೇಂದ್ರನ ಇದ್ದರು, ಮತ್ತು 3-4 ಜನ ಇದ್ದರು. ನಾವು ಬಂದರೆ ಇಲ್ಲಿ ಕಂಬಳ ಮಾಡಲಿಕ್ಕೆ ಅಂತ ಬಂದದ್ದು. ಆದರೆ ನಾವು ಈ ದಾರಿಯಲ್ಲಿ ಬರುವಾಗ ಇಲ್ಲಿ ಕಾರ್ ನಿಲ್ಲಿಸಿದ್ದೇವೆ. ಕಾರನ್ನು ಗ್ಲಾಸ್ಗೆ ಇಳಿಬೇಕಾದ್ರೆ ಗಬ್ಬಲ್ಲಿ ಮೂಗು ಬಿಡಲಿಕ್ಕೆ ಆಗೋದಿಲ್ಲ ಅಂಥ ಪರಿಸ್ಥಿತಿ ಇಲ್ಲಿತ್ತು. ಯಾಕೆಂದರೆ ಒಂದು ಕಡೆ ಕಸ ತೊಟ್ಟಿ, ಕಸ ರಾಶಿ, ಇನ್ನೊಂದು ಕಡೆ ಒಂದಷ್ಟು ಹದ್ದುಗಳು, ಗಿಡುಗ, ಇದು ಒಂದು 100-200 ನಾಯಿಗಳು, ಎಲ್ಲೆಂದರಲ್ಲಿ ಗಾರ್ಬೇಜ್ ತಂದು ಬಿಸಾಕೋ ವ್ಯವಸ್ಥೆ ಮಾತೆಲ್ಲ ಒಂದು ರೀತಿಯಲ್ಲಿ ನಾವು ಅಂದ್ಕೊಂಡು ಇಲ್ಲಿ ಕಂಬಳ ಆಗುತ್ತಾ, ಕಂಬಳ ಮಾಡಬಹುದು ಅಂತ ನಮಗೆ ನಾವು ಚರ್ಚೆ ಮಾಡಿಕೊಂಡೆವು, ಹೇಗೆ ಮಾಡುವುದು ಕಂಬಳ ಅಂತ. ಆದರೆ ನಮ್ಮ ಶಾಸಕರು ಅಂದರು, ಏನಿರಲಿ ಗ್ರೌಂಡ್ ಇದು ನಮಗೆ ಏನಿಲ್ಲ, ಒಂದು 50 ಎಕರೆ ಇಷ್ಟು ವಿಸ್ತೀರ್ಣವಾಗಿದೆ, ಒಂದು 45 ಎಕರೆ ಜಾಗದ ವಿಸ್ತೀರ್ಣ ಇದೆ. ನನ್ನ ಲೆಕ್ಕದಲ್ಲಿ ಇದು ಕಂಬಳದ ಗದ್ದೆ ಒಂದು 40 ಎಕರೆ, ಆಮೇಲೆ ಪಾರ್ಕಿ ಒಂದು 30 ಎಕರೆ ಅಲ್ಲಿ ಆ ಕಡೆ ಇದೆ. ವಿಸ್ತೀರ್ಣ ಜಾಗ ಇಲ್ಲಿ ಕಂಬಳ ಮಾಡಲೇಬೇಕು, ನಾವು ಕ್ಲೀನ್ ಮಾಡಲೇಬೇಕು, ಕೂಡಲೇ ಕ್ಲೀನ್ ಮಾಡಿ ನಾವು ಇಲ್ಲಿ ಕಂಬಳ ಮಾಡಬೇಕಂತ ಒಂದು ಒಳ್ಳೆಯ ಒಂದು ಇದು. ಜಾಗ ನಾವೆಲ್ಲ ನಮಗೊಂದು ಸ್ವಲ್ಪ ಹಿಂಜರಿಕೆ ಇತ್ತು ಈ ವಾಸನೆಯಲ್ಲಿ, ಈಗ ನಾಯಿಗಳ ಮಧ್ಯೆ, ಈ ಗಿಡುಗ ಹದ್ದುಗಳ ಮಧ್ಯೆ ಹೀಗೆ ಕಂಬಳ ಮಾಡೋದು. ಒಂದು ಕಡೆ ಕಸದ ತುಂಬಿಕೊಂಡಿದೆ, ಅಲ್ಲಲ್ಲಿ ಎಲ್ಲೆಂದ್ರೆ ಅಲ್ಲಿ ಮಣ್ಣುಗಳ ರಾಶಿ, ಮತ್ತು ಬಿಲ್ಡಿಂಗ್ನ ಇದು ರಾಶಿ, ಮತ್ತು ಅದರ ಜೊತೆ ಗಾರ್ಬೇಜ್ ಇಲ್ಲಿ ತಂದು ಬೇರೆ ಬೇರೆ ಕಡೆ ತಂದು ಗಾರ್ಬೇಜ್ ಅಲ್ಲಲ್ಲಿ ಎಲ್ಲಿ ಮೂಗು ಬಿಡ್ಲಿಕ್ಕಂತೂ ಆಗದ ಪರಿಸ್ಥಿತಿ ಇತ್ತು. ಹಾಗೆ ಮತ್ತೆ ಕ್ಲೀನ್ ಮಾಡಬೇಕು, ಕ್ಲೀನ್ ಮಾಡೋ ಒಂದು ಅಂತೂ ಜಾಗ ಸಿಕ್ಕಿದೆ. ಒಂದು ನನಸು ಮಾಡುವ ನಿಟ್ಟಿನಲ್ಲಿ ಸಾಗಿ ಆಯಿತು, ಕಂಬಳ ಮಾಡೋದು ನಿರ್ಧಾರವಾಯಿತು. ಮತ್ತು ಅಲ್ಲಿಂದ ಪ್ರಾರಂಭ. ಇಲ್ಲಿಂದ ನಾವು ಇಲ್ಲಿ ನಮ್ಮ ಲೆಕ್ಕದಲ್ಲಿ ಇಲ್ಲೊಂದು 3 ಅರಸು ಮನೆತನ ಸೇರಿದವರ ಜಮೀನಿದೆ. ಈ ಕಡೆಗೆ ನಮ್ಮ ರುದ್ರ ಪ್ರತಾಪ್ ಅಂತ ಇದ್ದಾರೆ, ಆ ಕಡೆಗೆ ಕಾಂತರಾಜ್ ಅಂತ ಇದ್ದಾರೆ, ಮತ್ತು ಇದು ಮಹಾರಾಣಿಯರ ಜಾಗ. ಆದರೆ ನಮಗೆ ಗೊತ್ತಿರೋದು ಒಂದೇ ಇತ್ತು, ಮಹಾರಾಣಿಯ ಜಾಗ, ಅರಸು ಮನೆ. ಮತ್ತೇನು ಮಾಡೋದು, ಅವ್ರದ್ದು ಇವ್ರದ್ದು ಜಾಗ ಗೊತ್ತಿಲ್ಲ ನಮಗೆ, ಯಾರ ಹತ್ರ ಮಾತಾಡೋದು. ನನಗೆ ಅಶೋಕ್ ರೈ ಹೇಳಿದರು, ಮುರಳೀಧರ ರೈಯವರ ನಾಳೆ ಬೆಳಿಗ್ಗೆ ಫಸ್ಟ್ JCB ಬೀಳಿಸಿ ಅಂತ ಹೇಳಿದರು. ಮತ್ತೆ ನೋಡು ಯಾರೆಲ್ಲ ಬರ್ತಾರೆ ಅಂತ JCB ಬೀಳಿಸಿದ್ದು. ಅಷ್ಟೊತ್ತಿಗೆ ಒಂದು 4 ದಿವಸ ಕೆಲಸ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಒಬ್ಬೊಬ್ಬರು ಬಂದರು.
ಇನ್ನೊಬ್ಬರು ಅವರ ರಾಜರ ರುದ್ರಪ್ರತಾಪ್ ಸರ್ ಬಂದರು, ಕಾಂತರಾಜ್ ಸರ್ ಬಂತು ಇಂತು ಒಟ್ಟಾರೆಯಾಗಿ ಈ ಒಂದು 40-50 ಎಕರೆ ಜಾಗೆಯಲ್ಲಿ ಎಲ್ಲರೂ ಸೇರಿ ಅರಸು ಮಾಡಿದ ಎಲ್ಲ ಕುಟುಂಬಸ್ಥರದ್ದು ಒಂದು ಒಮ್ಮತ ನಿರ್ಧಾರವಾಗಿ ಇಲ್ಲಿ ಕಂಬಳವನ್ನು ನಾವು ಮಾಡೋದಂತ ನಿರ್ಧಾರವಾಯಿತು. ಆಮೇಲೆ ಕರೆ ಮಾಡಬೇಕು. ಕರೆ ಮಾಡೋದಕ್ಕೆ ಬೇರೆ ಬೇರೆ ಅಲ್ಲಿಂದ ಪರಿಣಿತರೆಲ್ಲ ಮಂಗಳೂರಿನ ತರಿಸಿ ಇಲ್ಲಿ ನೋಡಿ ಯಾವ ರೀತಿ ಕರೆ ಮಾಡ್ಬೋದು, ಯಾವ ಅಂದರೆ ನಮಗೆ ನಮ್ಮ ಈ ಕಂಬಳಕ್ಕೂ ನಮ್ಮ ಸಂಸ್ಕಾರ ಮತ್ತು ಇತಿಹಾಸ ತುಳುನಾಡಿದಕ್ಕೂ ಭಾಳಷ್ಟು ಒಂದು ಕೃಷಿ ಪದ್ಧತಿಗೂ ಭಾಳಷ್ಟು ಸಂಬಂಧ ಇದೆ. ಎಲ್ಲವನ್ನು ನಾವು ಒಂದು ಚರ್ಚೆ ಮಾಡಿ ಸಲಹೆ ಸೂಚನೆ ಮೂಲಕ ಕಂಬಳದ ಪರಿಣಿತರ ಹತ್ರ ಮಾಹಿತಿ ತಗೊಂಡು ಸಲಹೆ ತಗೊಂಡು ಮಾಡಬೇಕಾಗುತ್ತೆ. ಆ ರೀತಿಯಾಗಿ ನಾವು ಇವಾಗ ದಕ್ಷಿಣದಿಂದ ಉತ್ತರಕ್ಕೆ ಮಾಡು, ಯಾಕಂದರೆ ಅದು ವಾಸ್ತು ಕೂಡ ಚೆನ್ನಾಗಿರಬೇಕು. ಅದರ ಜೊತೆಗೆ ಒಂದು ಮೀಡಿಯಾದ ಒಂದು ಪಬ್ಲಿಸಿಟಿ ಮತ್ತು ಎಲ್ಲ ಒಂದು ಚರ್ಚೆಗಳಾಗ್ತಿರ್ಬೇಕು. ಇಲ್ಲಿ ಭಾಳ ಲಕ್ಷಾಂತರ ಜನ ಸೇರಬೇಕಾದ್ರೆ ಅದು ಕೂಡ ವ್ಯವಸ್ಥೆ ಬೇಕು. ಅದಕ್ಕೆ ವ್ಯವಸ್ಥೆ, ಬರುವುದಕ್ಕೆ ವ್ಯವಸ್ಥೆ ಬೇಕು, ಪಾರ್ಕಿಂಗ್ ವ್ಯವಸ್ಥೆ ಬೇಕು. ಅದರ ಜೊತೆಗೆ VIP CM ಮುಖ್ಯಮಂತ್ರಿಗಳು ಬರ್ತಾರೆ, ಉಪಮುಖ್ಯಮಂತ್ರಿ ಬರ್ತಾರೆ, ಮತ್ತು ಮಂತ್ರಿ ಮಂಡಲದವರು ಬರ್ತಾರೆ, ಮತ್ತು ಬೇರೆ ಬೇರೆ ಯಡಿಯೂರಪ್ಪ ಸರ್, ಬೇರೆ ಬೇರೆ ಪಕ್ಷದ ಬೇರೆ ಇಲ್ಲಿ ಕಂಬಳಕ್ಕೆ ಅಂದರೆ ರಾಜ್ಯಕ್ಕೆ ಇಲ್ಲ. ಕಂಬಳದಲ್ಲಿ BJP ಇರಲಿ, ಕಾಂಗ್ರೆಸ್ ಇರಲಿ, ದಳ ಇರಲಿ, ಯಾವುದೇ ಇರಲಿ, ಕಂಬಳ ಮಾಡಿದ್ರೆ ಎಲ್ಲ ಜೊತೆ ಸೇರಿ, ದಕ್ಷಿಣ ಕನ್ನಡದ ಒಂದು ನಿಯಮ ಇದೆ, ಎಲ್ಲರೂ ಜೊತೆ ಸೇರಿ ಕಂಬಳ ಮಾಡೋದು. ಅದು ಆ ಕಂಬಳ ಅಂದರೆ ಕಲಕಂಬಳ. ಮುಂಚೆ ನಿಮ್ಗೆ ಗೊತ್ತಿರ್ಬೋದು, ಕಂಬಳ ಅಂದರೆ ಈ ಗದ್ದೆಯಲ್ಲಿ, ನೀವು ಕಾಂತಾರದಲ್ಲಿ ನೋಡ್ತಿದ್ದೇವೆ ನಾವು, ಅದು ಗದ್ದೆಯಲ್ಲಿ ಮಾಡಿದ ಕಂಬಳ. ಅಂದರೆ ಹಿಂದಿನ ಕಾಲದಲ್ಲಿ ಗದ್ದೆಯಲ್ಲಿ ಕಂಬಳ ಮಾಡೋದು. ಸಿಂಗಲ್ ಟ್ರ್ಯಾಕಲ್ಲಿ ಗದ್ದೆ ಇರುತ್ತೆ, ಅದರಲ್ಲಿ ಕೋಣೆಗಳು ನೋಡಿಸೋದು, ಅದು ಸ್ಪರ್ಧೆ ಇರಲಿ ಇದೇ ಇರಲಿ. ಆದರೆ ಇವಾಗ ನಾವು ಮುಂದುವರಿದ ಭಾಗವಾಗಿ ಆಧುನಿಕ ಯುಗದಲ್ಲಿ ನಾವು ಇದನ್ನು ಆಧುನಿಕತೆಯನ್ನು ಇದು ಸ್ವಲ್ಪ ಒಂದು ರೀತಿಯಲ್ಲಿ ಚೌಕಟ್ಟಿನಲ್ಲಿ ನಾವು ಕರೆ ಮಾಡಿ ಜೋಡಿ ಕರೆ ಕಂಬಳ ಮಾಡುವಂಥ ಒಂದು ವ್ಯವಸ್ಥೆ ಕೈ ಹಾಕಿದೆ. ಅದೇ ರೀತಿಯಲ್ಲಿ ಇವಾಗ ನಾವು ಕಂಬಳದ ಕರೆಯಲ್ಲಿದ್ದೇವೆ. ಇಲ್ಲಿ ನೋಡಿ, ಇಲ್ಲಿ ನಾವು ಇದಕ್ಕೆ ಗಂತ ಅಂತಾರೆ. ಇಲ್ಲಿ ನಾವು ಗಂತ ಅಂದರೆ ಇಲ್ಲಿ ಕೋಣಗಳನ್ನೆಲ್ಲ ತಿರುಗಿಸಿ ಇಲ್ಲಿ ರೆಡಿ ಮಾಡಿ, ಕೋಣಗಳು ರೆಡಿ ಮಾಡಿ, ಇಲ್ಲಿಂದ ಈ ಟ್ರ್ಯಾಕ್ ಇದು ನಮ್ಮದು ಸ್ಟಾರ್ಟಿಂಗ್ ಪಾಯಿಂಟ್, ಇಲ್ಲಿಂದ ಬಿಡೋದು. ಒಂದು ತುಳುಕೂಟದವ್ರದ್ದೊಂದು 51ನೇ ವರ್ಷಾಚರಣೆ ಅವ್ರದ್ದು ಅಲ್ವಾ ಸುಂದರಣ್ಣ? 51ನೇ. ಅದರ ಪ್ರಕಾರವಾಗಿ 151 ಮೀಟರ್ನ ಒಂದು ಕರೆ ಮಾಡಿದ್ದೇವೆ. ಯಾಕೆಂದರೆ ತುಳುಕೂಟದವರಿಗೂ ತುಳುನಾಡಿಗೂ ಒಂದು ಸಂಬಂಧವನ್ನು ಕಲ್ಪಿಸಿಕೊಂಡು 151 ಮೀಟರ್ನ ಟ್ರ್ಯಾಕನ್ನು ಮಾಡಿದ್ದೇವೆ. ಈಗ ಇರುವಂತಹ ಕಂಬಳದ ಟ್ರ್ಯಾಕ್ನಲ್ಲಿ ಅತಿ ದೊಡ್ಡ ಟ್ರ್ಯಾಕ್ ಅನ್ನುವಂಥ ಹೆಗ್ಗಳಿಕೆಯನ್ನು ಬೆಂಗಳೂರಿನ ಕಂಬಳ ಪಡ್ಕೊಂಡಿದೆ. ಪುತ್ತೂರಿನ ಮಹಾಲಿಂಗೇಶ್ವರ ದೇವರಗದ್ದೆಯಲ್ಲಿರುವಂತಹ ಟ್ರ್ಯಾಕ್ ಅದು 141 ಮೀಟರ್ನ ಟ್ರ್ಯಾಕ್, ಅತಿ ದೊಡ್ಡ ಟ್ರ್ಯಾಕ್ ಅನ್ನೋಂಥ ಹೆಗ್ಗಳಿಕೆ ಇತ್ತು. ಆದರೆ ನಾವು ಒಂದು ಕಾರ್ಯಕ್ರಮ ಬೆಂಗಳೂರಲ್ಲಿ ಬಂದು ತುಳುನಾಡಿನ ಕಾರ್ಯಕ್ರಮ ಆಯೋಜನೆ ಮಾಡಬೇಕಾದ್ರೆ ಭಾಳಷ್ಟು ಸಂಬಂಧಗಳಿರ್ತವೆ. ಯಾಕೆಂದರೆ ನಮ್ಮ 22 ಲಕ್ಷ ಮಂದಿ ನಾವು ಬೆಂಗಳೂರಲ್ಲಿ ತುಳುವರಿದ್ದಾರೆ, ಕರಾವಳಿ ಭಾಗದ ಜನ ಒಂದು 22 ಲಕ್ಷ ಮಂದಿ ಇದ್ದಾರೆ. ಇವರೆಲ್ಲ ನಾವು ಸೇರಿದ್ದೇವೆ, ದೋಣಿಯಲ್ಲಿ ಕೂತಿದ್ದೇವೆ, ಕಂಬಳದ ದೋಣಿಯಲ್ಲಿ. ಅದನ್ನು ಎಲ್ಲರ ಒಂದು ಅಭಿಪ್ರಾಯ ಸಂಬಂಧಗಳನ್ನು ಒಟ್ಟು ಸೇರಿಸ್ಕೊಂಡು ನಾವು ಮಾಡಬೇಕು. ಆ ರೀತಿಯಲ್ಲಿ ನಾವು ಆ ಒಂದು ಇದನ್ನು ಇಟ್ಕೊಂಡು ನಾವು 151 ಮೀಟರ್ನ ಕರೆಯನ್ನು ಮಾಡಿದ್ದೇವೆ. ಓಡಿಸಬೇಕಾದ್ರೆ ನಾವು ಕೋಣಗಳನ್ನು ಸ್ವಲ್ಪ ನಾವು ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ತೀವಿ ನಾವು. ಮತ್ತು ಇದರಲ್ಲಿ 6 ವಿಭಾಗದಲ್ಲಿ ಕಂಬಳ ನಡೀತು, ನಿಮಗೆ ಗೊತ್ತಿರುತ್ತೆ. ಕಣೆಲಗೆ, ಅಡ್ಡಲಗೆ, ನೇಗಿಲು ಹಿರಿಯ, ನೇಗಿಲು ಕಿರಿಯ, ಹಗ್ಗ ಹಿರಿಯ ಮತ್ತು ಹಗ್ಗ ಕಿರಿಯ. ಈಗಾಗಲೇ ಒಂದು ಟೀಮನ್ನು ನಾವು ಊರಲ್ಲಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಗುಣಪಾಲ ಕಡಂಬರ್ ಇರ್ಬೋದು, ರಾಜು ಶೆಟ್ಟಿ ಎರ್ತೂರರು ಇರ್ಬೋದು, ಮತ್ತು ನಮ್ಮ ನಿರಂಜನ ಈ ಮಠದ ಬೆಟ್ಟು, ಇವರೆಲ್ಲ ಒಂದು, ಮತ್ತು ಕಂಬಳ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆ ಕಂಬಳ ಸಮಿತಿಯ ನಮ್ಮ ಐಕಲ ಭಾವ ನಮ್ಮ ದೇವಿಪ್ರಸಾದ್ ಶೆಟ್ಟಿಯವರಿದ್ದಾರೆ, ಲೋಕೇಶ್ ಶೆಟ್ಟಿ ಮಚ್ಚೂರವರಿದ್ದಾರೆ. ಬೇರೆ ಬೇರೆ ಅಂತೂ ಇಂತೂ ಕಂಬಳದ ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿ, ಇದಕ್ಕೆ ನಾವು ಏನು ಹೆಸರಿಟ್ಟಿದ್ದೆ, ಬೆಂಗಳೂರು ಕಂಬಳ ನಮ್ಮ ಕಂಬಳ ಅಂತ ಒಂದು ಹೆಸರಿನಿಂದ ಒಂದು ಧ್ಯೇಯ ವ್ಯಾಖ್ಯಾನದಲ್ಲಿ ನಾವು ಕರಿತಿದ್ದೇವೆ. ಇಲ್ಲೊಂದು ಸಮಿತಿ ಮಾಡಿದ್ದೇವೆ. ಈ ಸಮಿತಿಯಲ್ಲಿ ಕೂಡ ಬೇರೆ ಬೇರೆ ಪದಾಧಿಕಾರಿ, ನಮ್ಮ ಈ ಸಂಘಟನೆ ಮುಖ್ಯಸ್ಥ, ಈಗಾಗಲೇ ನಾವು ಹೆಸರನ್ನು ಹೇಳಿದ್ದೇನೆ, ಬೇರೆ ಸಂಘಟನೆ ಮುಖ್ಯಸ್ಥರನ್ನು ಸೇರಿಸಿಕೊಂಡು ಒಂದು 200-300 ಮಂದಿಯ ಸಮಿತಿಯನ್ನು ಮಾಡಿದ್ದೇವೆ. ಈ ಸಮಿತಿಯ ಮುಖಾಂತರ ಆ ಸಮಿತಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಂಬಳ ಸಮಿತಿಗೂ ಈ ಸಮಿತಿಗೂ ಸಂಬಂಧ ಒಂದಕ್ಕೊಂದು ಕೊಂಡಿಯನ್ನು ಬೆಸೆದು ಅವರವರ ಜೋಡಣೆ ಮಾಡಿಕೊಂಡು ಕಂಬಳವನ್ನು ಪ್ರಾರಂಭ ಮಾಡ್ತಿದ್ದೇವೆ. ಸುಂದರರಾಜ ರೈಕ್ಲೆ, ನಿಮಗೆ ಇಲ್ಲಿ ಕಂಬಳ ಮಾಡೋದು, ನಾವಿಲ್ಲಿ ಆಟಿರೊಂದಿ ದಿನ ಬೇರೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇರ್ತೇವೆ. ಬೇರೆ ಬೇರೆ ಸಂಘಟನೆಗಳು, ದಕ್ಷಿಣ ಕನ್ನಡದ ಬೇರೆ ಬೇರೆ ತುಳು ಸಂಘಟನೆಗಳು, ಕರಾವಳಿಯ ಸಂಘಟನೆಗಳು ಇಲ್ಲಿದ್ದಾವೆ. ಬಹಳ ಹಬ್ಬಗಳನ್ನು ಕೂಡ ಇಲ್ಲಿ ಮಾಡಿದ್ದೇವೆ. ನಮ್ಮ ಊರಿನ ಹಬ್ಬ ಅಂತ ಹೇಳುವಂಥ ಹೆಸರಿನಲ್ಲಿ ಕರಾವಳಿ ಉತ್ಸವದ ರೀತಿಯ ಹಬ್ಬವನ್ನು ಕೂಡ ಮಾಡಿದ್ದೇವೆ. ಕಂಬಳ ಅಂತಂದಾಗ ಮೊದಲ ಬೀಜ ಬಿತ್ತಿದಾಗ ಏನು ಅನ್ನಿಸ್ತು ಅಂತ? ಇಲ್ಲ, ನಾನು ಈ ಮಟ್ಟದ ನಿರೀಕ್ಷೆಯಲ್ಲಿ ಆಗುತ್ತೆ ಅಂತ ಇರಲಿಲ್ಲ. ಆದರೆ ಕಂಬಳ ಅಂತ ಹೇಳುವಾಗ ಕೆಲವರ ಹೆಸರನ್ನು ಇಲ್ಲಿ ಉಲ್ಲೇಖ ಮಾಡಬೇಕಾಗುತ್ತೆ ಮುರಳಣ್ಣ. ಏನಕ್ಕೆ ಅಂತ ಹೇಳ್ತೇನೆ. ಇದು ಶುರು ಮಾಡಬೇಕಾದ್ರೆ ಅದು ಸುಲಭ ಇರಲಿಲ್ಲ. ಇದು 1 ವರ್ಷದ ಹಿಂದೆ ಕಂಬಳ, ನಾನು ಹೊಲ ವರ್ಷದ ಕಂಬಳ ಮಾಡಬೇಕಂದ್ರೆ ಕಳೆದ ವರ್ಷದ ಕಂಬಳ
ಡೇಟ್ ಫಿಕ್ಸ್ ಆಗಿದ ತಕ್ಷಣ ನಾನು ಮಾಡಿದ ಫಸ್ಟ್ ಕೆಲಸ ಏನಂದರೆ 18 ಕಂಬಳ ಇತ್ತು ಅವಾಗ. 18 ಈಗ ಕಂಬಳದ 24 ಆಗಿದೆ. ಡೇಟಿಗೆ ಅಪ್ ಆ್ಯಂಡ್ ಡೌನ್ ಫ್ಲೈಟ್ ಟಿಕೆಟ್ ಒಂದೇ ಸಲ ಪರ್ಚೇಸ್ ಮಾಡಿ ಎಲ್ಲ ಕಂಬಳಕ್ಕೆ ಹೋಗಿದ್ದೆ. ಏನಕ್ಕೆ ಹೋಗಿದ್ದೆ ಅಂದರೆ ಇಲ್ಲಿ ಒಂದು ಅಷ್ಟು ಜನರನ್ನು ನಾನು ಕಂಬಳ ಮಾಡೋಣ ಬನ್ನಿ, ಒಂದು ಸಪೋರ್ಟ್ ಕೊಡಿ, ಇದು ಮಾಡಿ ಅಂತೇಳಿ ಅದಕ್ಕೆ ಹೆಸರು ಉಲ್ಲೇಖ ಮಾಡೋದು ಅಂತ ತಪ್ಪೇನಿಲ್ಲ ಅಂತ ಅನಿಸಿದೆ. ಉಪೇಂದ್ರ ಶೆಟ್ಟಿ, ನಾನು ಉಪೇಂದ್ರ ಶೆಟ್ಟಿ ಹೆಚ್ಚು ಕಡಿಮೆ ಒಂದು 7-8 ಜಾಗ ನೋಡಿದ್ದೆವು. ಅದು ಏನು ನೋಡಿದ್ರು ಇಲ್ಲ ಅದು ಆಗಲ್ಲ, ಇದು ಇದಕ್ಕೆ ಸರಿ ಹೊಂದಲ್ಲ, ಹಾಗಾದ್ರೆ ಹೇಗಿರುತ್ತೆ ಕಂಬಳ, ಎಷ್ಟು ಜಾಗ ಇರಬೇಕು, ಏನೆಲ್ಲ ಒಂದು ಯೋಚನೆಗಳು ಬಂತು. ತಕ್ಷಣ ನಾನು ಮಾಡಿದ ಕೆಲಸ ಒಂದೇ ಸಲ 18 36 ಟಿಕೆಟ್ ಒಂದೇ ಸಲ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದೆ. ಎಲ್ಲ ಕಂಬಳಕ್ಕೆ ಹೋಗಿದ್ದೇನೆ. ಅಲ್ಲಿ ಹೋಗೋದು ಸುಮ್ಮನೆ ನೋಡೋದು, ಇಷ್ಟು ಜಾಗ ಸಾಕಾಗುತ್ತಾ ಬೆಂಗಳೂರಲ್ಲಿ, ಎಲ್ಲಿ ಇರ್ಬೋದು ಈ ಜಾಗ ಏನು ಅಂತ ಅಷ್ಟೇ ಎಲ್ಲ ಒಂದು ಇದು ಮಾಡಿದ್ಮೇಲೆ ನಮಗೆ ಕೊನೆಗೆ ಬಂದಿತ್ತು ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ಸಲ ಪ್ರಯತ್ನ ಮಾಡಿ ನೋಡೋಣ ಅಂತೇಳಿ. ಸರಿ, ಮಹಾರಾಣಿ ಹತ್ರ ನಾವು ಭಾಳಷ್ಟು ಸಲ ಹೋದೆವು. ಮಹಾರಾಣಿ ನಾಳೆ ಹೇಳ್ತೇವೆ, ಇವತ್ತು ಹೇಳ್ತೇವೆ, ಇದು ಮಾಡ್ತೇವೆ ಅಂತೇಳಿ. ಅವು ಮೈಸೂರು MP ಗೆ ನಾವು ಫೋನ್ ಮಾಡಿದೆವು, ನೋಡಿ ಸರ್ ಹೀಗಿದೆ, ಒಂದು ಸಲ ಮಹಾರಾಣಿ ಹತ್ರ ನೀವು ಮಾತಾಡಿ ಅಂತೇಳಿ. ಅವ್ರು ಇಮಿಡಿಯೇಟ್ ಮಾತಾಡಿದ್ರು, ವಾಪಸ್ ನಾನು ಮಾತಾಡಿದ್ರೆ ನೀವು ಹೋಗಿ ಅಂತೇಳಿ. ಒಂದು ಅರ್ಧ ಗಂಟೆಗೆ ಪ್ಯಾಲೇಸ್ ಗ್ರೌಂಡಿಂದ ಫೋನ್ ಬಂತು. ಇದರಲ್ಲಿ ವಿಶೇಷ ಏನಂದರೆ ನನಗೇನಿಸ್ತೆ ಬೇರೆ ಯಾರು ಕೈ ಹಾಕಿದ್ರು ಇದು ಸಾಧ್ಯನೇ ಆಗ್ತಾ ಇರಲಿಲ್ಲ. ಆ ಪುತ್ತೂರು MLA ಅಶೋಕ್ ಕುಮಾರ್ ರೈ ಅವರಾದ ಮಾಲಿಂಗೇಶ್ವರನೊಂದು ಅವರು ಯಾವತ್ತು ಖಾಲಿ ಬರ್ತಾರೆ ಇಲ್ಲಿಗೆ ಬೆಂಗಳೂರಿಗೆ, ಅವರು ಸಾಮಾನ್ಯ ಬುಧವಾರ ಬರೋದು, ಅವತ್ತು ಒಂದೊಂದು ಕೆಲಸ ಆಗುತ್ತೆ, ಬಾಕಿ ದಿವಸ ವಾಪಸ್ ಆಗಿ 12 ಗಂಟೆಗೆ ವಾಪಸ್ ಫೋನ್ ನನಗೆ ಎಂಚೆ ಮಾರ ನಿಕಲ್ ದಾದ ಮಲ್ತಂದುಲ್ಲಾರ ದಾಲಜ್ಜಿ ಏನನ್ನು ನುಗ್ಗದು ಬಾಡಿಯಾರೆ, ಏನನ್ನು ನಿಕಲ್ದು ಮಲ್ತಾರೆ, ಎನ್ನ ಮರ್ಯಾದೆ ಎತ್ತಾರೆ, ಇದೇ ಮಾತಾಡೋಕ್ಕೆ ಶುರು ಮಾಡಿದ್ರು. ಯಾವಾಗ ನಮ್ಮ ಮೈಸೂರು MP ಫೋನ್ ಮಾಡಿ ಮಹಾರಾಣಿಗೆ ಹೇಳಿದ್ರು, ಸ್ವಲ್ಪ ಫಾಸ್ಟ್ ಇದಾಯಿತು. ಆಮೇಲೆ ಮಹಾರಾಣಿಯವರು ಒಂದು ದಿವಸ ನಮ್ಗೆ ಕರೆದ್ರು, ಕೂರಿಸಿದ್ರು, ನಾವು ಹೇಳ್ತೇವೆ ಅಂದರು. ವಾಪಸ್ ನಮಗೆ ಕೊಡಲಿಲ್ಲ. 6 ತಿಂಗಳಲ್ಲಿ ನಾವು ಕಾಯ್ತಾ ಇದ್ದೇವೆ, ಡೇಟ್ ಇಲ್ಲ, ಇದಿಲ್ಲ, ಏನು ಸುಲಭ ರಾತ್ರಿ ಹಗಲಾಗುವಂಥ ಕೆಲಸ ಅಲ್ಲಲ್ಲ, ಇದೆಲ್ಲ ಭಾಳ ಕೆಲಸದ. ಒಂದು ದಿವಸ ನಮಗೆ ನಮ್ಮ ಮಂಗಳೂರಿನವರೇ ಅಲ್ಲಿ ಒಬ್ಬರು ಪೂಜೆ ಮಾಡ್ತಾರೆ, ಎಲ್ಲಿ ನಮ್ಮ ಇದರಲ್ಲಿ ಮೈಸೂರು ಅರಮನೆಯಲ್ಲಿ. ಅವರನ್ನು ಒಬ್ಬರು ನಮಗೆ ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟರು. ಆ ಪೂಜೆ ಮಾಡಿದ ದಿವಸ ಅವರು ನಮಗೆ ಫೋನ್ ಮಾಡಿದರು, ಬನ್ನಿ ನೀವು ಹೇಗೆ ಗಣೇಶ್ ನಾಯ್ಕ್ ಅಂತ ಒಬ್ಬರು ಇದ್ದಾರೆ, ಗಣೇಶ್ ನಾಯ್ಕ್ ನಿಮ್ಮನ್ನು ಭೇಟಿ ಮಾಡೋಕ್ಕೆ ಹೇಳಿದ್ದಾರೆ, ಬನ್ನಿ ಅಂತೇಳಿ. ನಾವು ಹೋದೆವು ಮೈಸೂರಿಗೆ. ಅವ್ರೇನು ಹೇಳಿದ್ರು, ನೋಡಿ ಅವ್ರ ಮಹಾರಾಣಿ ಇದನ್ನೆಲ್ಲ ಕೇಳಲ್ಲ, ನಾನೊಂದು ಅಡ್ರೆಸ್ ಕೊಡ್ತೇನೆ, ಅಲ್ಲಿ ಸೀದಾ ಹೋಗಿ ಅಂದರು. ನಂಜನಗೂಡಿಗೆ ಕಳಿಸಿದ್ರು. ನಂಜನಗೂಡಿಗೆ ಹೋದೆವು ಕಾರ್ ಹಾಕ್ಕೊಂಡು. ನಂಜನಗೂಡಲ್ಲಿ ಹೋಗಿ ಅಲ್ಲಿ ರಾಜಪುರೋಹಿತರ ಹತ್ರ ಕೂತ್ಕೊಂಡು ಅವರ ಕವಡೆ ಅದು ಇದೇನೆಲ್ಲ ಇದು ಮಾಡಿದ ಮೇಲೆ ನೀವು ನಾನು ಮಾತಾಡ್ತೇನೆ ಅಂತೇಳಿ ಕಳಿಸಿದ್ರು. ನಾವಂದರೆ ಇವತ್ತು ಇನ್ನು ಆಗೋಲ್ಲ, ಇದು ಅರಮನೆ ನಮಗೆ ಸಿಗೋದಿಲ್ಲ ಜಾಗ ಅಂತಂದು ಎದ್ಕೊಂಡು ಬಂದೆವು. ಮರುದಿವಸ ಅಶೋಕಣ್ಣ ಬಂದರು, ಶುರು ಮಾಡಿದ್ರು. ಅವ್ರು ಇರುವಾಗಲೇ ಫೋನ್ ಬಂತು ಪ್ಯಾಲೇಸಿಂದ, ಇಮಿಡಿಯೇಟ್ ಬನ್ನಿ ಅಂತ ಹೋದೆವು. ಅದರ ಜೊತೆ ಈ ಮುರಳಿಯಣ್ಣ ಮಾತ್ರ ಪ್ರತಿ ಸಲ ಇದ್ದರು. ಇವರು ಒಂದು 3-4 ಜನ ಜೊತೆಗೆ ಇದ್ರಪ್ಪ ನಮ್ಮ ಜೊತೆ. ಹೋದೆವು ಇದಕ್ಕೆ, ಇಲ್ಲ ನೀವುಗೆ ಅದು ಆ ಜಾಗ ನಾವು ಕೊಡೋಲ್ಲ, ಅದು ಮುರಳಿಯಣ್ಣ ಈಗ ಮುಂದುವರಿದ ಭಾಗ, ಅದಕ್ಕೆ ಅಷ್ಟು ಸ್ಟೋರಿ ಇದೆ, ಕಥೆಗಳು ಭಾಳಷ್ಟು ಇದೆ. ಈ ಜಾಗ ನಿಮಗೆ ಇದು ಮಾಡಲ್ಲ. ಮತ್ತು ಮೈಸೂರದ್ದು ಒಂದು ಪದ್ಧತಿ ಇದೆ ಅಂತೆ, ಇವಾಗಲ್ಲ, ಮೈಸೂರು ಇತಿಹಾಸದಲ್ಲಿ ಒಂದು ಪದ್ಧತಿ. ಎಮ್ಮೆ ಸಾಕಿದರೆ ಅವರು ಕುದುರೆ ಸಾಕುವಂಗಿಲ್ಲ, ಕುದುರೆ ಸಾಕಿದರೆ ಎಮ್ಮೆ ಸಾಕುವಂಗಿಲ್ಲ ಕೋಣ. ಆದರೆ ರಾಜರ ಫ್ಯಾಮಿಲಿ ಆಗಿ ಕುದುರೆ ಸಾಕೋದೇ ಇರೋಕ್ಕಾಗುತ್ತಾ, ಅದಕ್ಕೆ ಅವ್ರು ಎಮ್ಮೆ ಸಾಕಲ್ಲ ಅಂತ. ಆದರೆ ಅವರು ಏನು ಹೇಳಿ ರಾಜಪುರೋಹಿತರು ಅವ್ರಿಗೆ ಹೇಳಿದ್ರಂತೆ, ಆ ಜಾಗ ಕೊಡಬೇಡಿ, ಇನ್ನೊಂದು ಜಾಗ ಇದೆ, ಆ ಜಾಗ ಅಲ್ಲಿ ಇದೆ ನಿಮ್ಮದು, ಮತ್ತು ನಾಗಬೀದಿ ಕೂಡ ಇದೆ, ಅದರಲ್ಲಿ ಜಾಗ ಇದೆ, ಆ ಜಾಗದಲ್ಲಿ ನೀವು ಮಾಡಿಸಿ, ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳಿ. ಮಹಾರಾಣಿ ಇಮಿಡಿಯೇಟ್ ನಮಗೆ ಒಪ್ಪಿಗೆ ಕೊಟ್ಟರ. ಅದು ಮಾತ್ರ ನಮಗೆ ಅದೇ ಮುರಳಿಯನ್ನು ಹೇಳ್ದಾಗೇನೆ ನಮ್ಮ ಹತ್ರ ಮಾಹಿತಿ ಇಲ್ಲ, ಈ ಜಾಗ ಯಾರ್ದು ಆ ಜಾಗ ಯಾರ್ದು ಅಂತೇಳಿ. ಇವರು JCB ಇಳಿಸಿದ್ರು, ಫೋನ್ಗಳು ನನಗೆ ಮೈಗುಲ ನೀವು ನಿಲ್ಸಿದ್ರಿ. ನಮಗೆ ಶಾಸಕರು ಹೇಳಿದ್ರು, ನೀವು ಯಾರ ಮಾತನ್ನು ಕೇಳಬೇಡಿ, JCB ಇಳಿಸಿ ಮತ್ತೆ ನೋಡೋಣ ಅಂತ. ಸುಂದರರಾಜ ಬಂದು ಬೈಯೋದು, JCB ಈ ಥರ ಹೆದರಿಕೆ ಏನಂದ್ರೆ, ಇಲ್ಲ ನೀವು ಕಮಲ ಮಾಡಬೇಡಿ ಅಂತ ಹೇಳ್ಬಿಟ್ರೆ ನಾವು ಎಲ್ಲಿ ಹೋಗೋದು ವಾಪಸ್, ಕಮಲಕ್ಕೆ ಜಾಗ ಎಲ್ಲಿ ಹುಡ್ಕೋದು ಬೆಂಗಳೂರಲ್ಲಿ ಇಂಥ. ಇದಕ್ಕೆ ಭಾಳಷ್ಟು ಏನು ಈ ಕಂಬಳದ ಈ ಮಟ್ಟಕ್ಕೆ ಏನು ಬಂದು ನಿಲ್ಬೇಕಂದ್ರೆ ಇದಕ್ಕೆ ಆದಂಥ ಒಂದು ಇದಿದೆ. ಒಂದಷ್ಟು ಜನರದ್ದು ಕೊಡುಗೆಗಳು ಕಡಿಮೆ ಕೊಡುಗೆಗಳಲ್ಲ, ಇದೆಲ್ಲ ಇರುವಾಗ ಒಬ್ಬ ಬೇಕಲ್ಲ. ಈಗ ಅಶೋಕಣ್ಣ ಪುತ್ರಲ್ಲಿರೋದು ಒಬ್ಬ ಶಾಸಕ, ಅದು ಮಂಗಳೂರಿನ ಯಾವುದೇ ಶಾಸಕರು ಆ ಭಾಗದ ಶಾಸಕರು ಒಂದು ದಿವಸ ಇಲ್ಲ ಅಂದರೆ ಅಲ್ಲಿ ಜನರು ಒಪ್ಪಲ್ಲ. ಅದು ಬೇರೆ ಇವರು ಹೆಸರು ಹೇಳ್ಬಿಡ್ತಾರೆ, ಇವನು ಬೆಂಗಳೂರು ಶಾಸಕ ಮಾಡಿದೆವು, ಬೆಂಗಳೂರಲ್ಲಿ ಹೋಗಿ ಕಂಬಳ ಮಾಡೋಕ್ಕೆ ಕೂತಿದ್ದಾನೆ ಅಂತ. ಅದು ಇಲ್ಲಿ ಒಬ್ಬರು ನಡೆಸೋರು ಬೇಕಲ್ಲ. ಆವಾಗ 3-4 ಜನರ ಹತ್ರ ಮಾಡಿಸೆವು. ಪ್ರಥಮವಾಗಿ ನಾವು ಮಾತಾಡಿದ್ದು ಗುಣರಂಜನ್ ಶೆಟ್ಟಿ ಅವ್ರ ಹತ್ರ. ಅವರು ಸ್ಟಾರ್ಟಿಂಗ್ ಒಂದು 3-4 ದಿವಸ ಯೋಚನೆ ಮಾಡ್ತಾರೆ, ಟೈಮ್ ಕೊಡಿ ಅಂತೇಳಿ. ಇವತ್ತು ಈ ಕೆಲಸ ಅಶೋಕಣ್ಣನ ಜೊತೆ ಅವ್ರು ನಿಂತು ಈ ಮಟ್ಟಿಗೆ ಇದು ಅಂದರೆ ರಾತ್ರಿಗಳು ದುಡಿದಿದ್ದಾರೆ. ಆದರೆ ಆಮೇಲೆ ಗುರುಕಿರಣ್ಣ ತಗೋದೆವು, ಅವರು ಅಷ್ಟೇ ಸಪೋರ್ಟ್ ಕೊಟ್ಟರು. ಆಮೇಲೆ ಪ್ರಕಾಶನ ತಗೋದು, ಇವರೆಲ್ಲ ಸೆಟ್ ಆದಮೇಲೆ ಪ್ರಕಾಶನ ತಗೋದೆವು. ನೀವು ಏನಾದರೂ ಮಾಡಿ ನಾನಿದ್ದೇನೆ, ಯಾಕೆಂದರೆ ಪ್ರಕಾಶ್ ಅಣ್ಣಂದು ಕೂಡ ಒಂದು ಕನಸಿತ್ತಂತೆ, ಕಂಬಳೊಂದು ಮಾಡಬೇಕಂತ. ಅವ್ರದ್ದೊಂದು ಜಾಗ ಇದೆ ಹೆಬ್ಬಾಳದಲ್ಲಿ ಎಲ್ಲೋ.
ಅದರ ಬಗ್ಗೆ ನಮಗೆ ತಿಳುವಳಿಕೆ ಬಂದ ಮೇಲೆ ನಮ್ಮ ಶಾಸಕರಂದರು ನಾವು ಪ್ರಕಾಶನ ಅವರು ಬೇಕು, ಅವರ ಹಿರಿಯತ್ವ ಬೇಕು, ನಮಗೆ ಅವರ ಮುಂದಾಳತ್ವ ಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅವರು ಕೂಡ ಇವಾಗ ಅತ್ಯಂತ ತಲ್ಲೀನತೆಯಿಂದ ಕೆಲಸ ಮಾಡಿ ಇದಕ್ಕೆ ಸಹಕಾರ ಕೊಡ್ತಿದ್ದಾರೆ. ಮತ್ತು ಇದನ್ನು ನಾವು ಯಾವಾಗ ಪ್ರಾರಂಭ ಮಾಡಿದ್ದೇವೆ ನಮ್ಮ ಜೊತೆ ಒಂದಷ್ಟು ಜನ ಗಟ್ಟಿಯಾಗಿ ನಿಂತರು. ಅದರಲ್ಲಿ ನಾವು ಬೇರೆ ಬೇರೆ ಸಂಘಟನೆಯವರೇ ತುಳುವೆರೆಂಕ್ಲು ಆಗಿರ್ಬೋದು, ನಮ್ಮ ತುಳು ಸಂಘಟನೆಗಳು ಅಷ್ಟಿವೆ, ತುಳುವೆರೆಂಕ್ಲು ಆಗಿರ್ಬೋದು, ತುಳು ಚಾವಡಿ 20 ಸಂಘಟನೆಗಳು ನಮ್ಮ ಜೊತೆ ನಿಂತಿದ್ದಾವೆ. ಬಿಲ್ಲಾ ಸಂಘ, ಬಣ್ಣ ಸಂಘ, ಒಂದಷ್ಟು ಅವರು ನಮಗೆ ಒಂದಷ್ಟು ಅಲ್ಲ, ಅಶೋಕಣ್ಣ ಯಾರಾದರೂ ಒಬ್ಬ ಮುಂದೆ ಹೋಗ್ಬೇಕಲ್ಲ, ಸಾರಥಿ ಬೇಕಲ್ಲ, ಸಾರಥಿ. ಬಟ್ ಅಶೋಕಣ್ಣನ ಜೊತೆ ಎಲ್ಲ ಬಂದವರಲ್ಲ, ಅದು ಅಶೋಕಣ್ಣನ ಬೆಂಗಳೂರಿನ ತುಳುವರ ಬಗ್ಗೆ ಅಶೋಕಣ್ಣ ಇನ್ನೂ ನೆನೆಸ್ಕೋಬೇಕು. ಈಗ ಅವರಿಗೆ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಶೋಕಣ್ಣನಿಗೆ ಒಂದು ಹೆಸರಾಯಿತು. ಬೆಂಗಳೂರಿಗೆ ಕಂಬಳವನ್ನು ತರಿಸೋದು ದೊಡ್ಡ ಸವಾಲಿನ ಕೆಲಸ. ತಗೊಂಬಂದೇವು ಅಂತೇಳಿ ಬೆಂಗಳೂರಿನವರಿಗೂ ನಾವೊಂದು ಇದರಲ್ಲಿ ಬೆಂಗಳೂರಿನವರು ಮಾತಾಡ್ತಾರೆ, ಏನು ಅಷ್ಟು ಸುಲಭ ಇದೆಯಾ ಮರೆ, ಇಲ್ಲಿ ದೇವನಹಳ್ಳಿಯಲ್ಲಿ ಸಿಗ್ತಾ ನಿಮಗೆ ಕೋಣಗಳು, ಅಲ್ಲ ಇಲ್ಲಿ ಉತ್ತರಹಳ್ಳಿಯಲ್ಲಿ ಸಿಗುತ್ತಾ, ನೀವು ಊರಿನ ತಂದು ಮಾಡ್ತೇವೆ ಅಂದರೆ ಏನು ಸುಲಭನಾ, ಹಾಗೆ ಹೇಗೆ ಅಂತ ಇವತ್ತು ಒಂದಷ್ಟು ಪ್ರಶ್ನೆ. ಇದೊಂದು ನಮಗೆ ಸಮಸ್ಯೆ ಇತ್ತು. ಇಲ್ಲಿ ನಾವು ಕಂಬಳ ಅಂತ ಸ್ಟಾರ್ಟ್ ಒಂದಷ್ಟು ಅಪಸರಗಳು ಊರಿಂದ, ನೀವು ಬೆಂಗಳೂರಲ್ಲಿ ಕಂಬಳ ಮಾಡೋದು ಯಾರನ್ನ ಕೇಳಿ ಮಾಡಿದ್ದೀರಿ, ಅಲ್ಲಲ್ಲ, ಇದು ಒಂದು ರೀತಿಯ ಚರ್ಚೆಗಳು ಸಹಜ. ನಮ್ಮ ಕೋಣದ ಯಜಮಾನಗಳು ಬಂದು ನಾವು ಬರುವುದು ಹೇಗೆ, ಲಾರಿಯಲ್ಲಿ ಬಂದರೆ ಕೋಣಗಳಿಗೆ ಮೇಯ್ಗೇಟ್ ಆಗುತ್ತೆ, ಇದೆಲ್ಲ ಬಹಳಷ್ಟು ಚರ್ಚೆಗಳಾಯಿತು. ಆ ಚರ್ಚೆ ಸಂದರ್ಭದಲ್ಲಿ ನಾವೊಂದು ದೃಢ ನಿರ್ಧಾರ ತಗೊಳ್ಳೇಬೇಕು. ಯಾಕೆಂದರೆ ಅದಕ್ಕಂತಲೊಂದು ನಮ್ಮ ಎಲ್ಲ ಅದಕ್ಕೆ ನಾವು ಕೃತಜ್ಞತೆ ಹೇಳಬೇಕಂದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿಗೂ ಮತ್ತು ಅದರ ಎಲ್ಲ ಪದಾಧಿಕಾರಿಗಳು, ಅದರ ಜೊತೆಗೆ ನಮ್ಮ ಓಟದ ಕೋಣಗಳ ಯಜಮಾನರುಗಳು. ಯಾಕೆಂದರೆ ಒಂದು ಕೋಣ ಅಂದರೆ ನಾವು ಕೂಡ ಒಂದು ಓಟದ ಕೋಣಗಳನ್ನು ಸಾಕಿದಂಥ ಮನೆತಂದ ಬಂದವರು. ಈ ಕೋಣಗಳ ಮತ್ತು ನಮ್ಮ ಜೊತೆ ಒಂದು ಬಾಂಧವ್ಯ ಯಾವ ಥರ ಇರುತ್ತೆ ಅಂದರೆ ಮಕ್ಕಳು ಮತ್ತು ತಂದೆ ಪೋಷಕರ ಬಾಂಧವ್ಯ ಇರುತ್ತೆ. ಆ ಕೋಣಗಳು ನಾವು ಅಷ್ಟು ಪ್ರೀತಿಯಿಂದ ಆ ಒಂದು ಚೌಕಟ್ಟಿನಲ್ಲಿ ಅಷ್ಟು ಒಳ್ಳೆ ರೀತಿ ಸಾಕ್ತೇವೆ ನಾವು. ಅದಕ್ಕೆ ದಿನಪ್ರತಿ ನಾವು ಊಟ ಮಾಡಿಲ್ಲ ಅಂದ್ರೆ ನನಗೆ ನೆನಪಿತ್ತು ನನ್ನ ತಂದೆ ಕಾಲದಲ್ಲಿ. ಅವರು ಬೆಳಿಗ್ಗೆ ಎದ್ದ ಕೂಡಲೇ ಫಸ್ಟಿಗೆ ಕೋಣದ ಕೊಟ್ಟಿಗೆ ಹೋಗಿ ಅದಕ್ಕೆ ಬೈ ಹುಲ್ಲಾಕಿ ಅದಕ್ಕೆ ತಿನಸಾಕಿ ಅಲ್ಲ ಎಲ್ಲರೂ ಮಾಡ್ಕೊಂಡು ಬಂದೆ. ಆ ಒಂದು ನನಗೆ ಚಿಕ್ಕಲ್ಲಿ ನೋಡ್ಕೊಂಡು ಬಂದಂಥ ಒಂದು ಇದರಲ್ಲಿ ಬೆಳೆದವನು ಕಂಬಳದ ಕೋಣಗಳು ಮತ್ತು ನಮ್ಮ ನಡುವೆ ಇರುವಂಥ ಒಂದು ಸಂಬಂಧ. ಇವಾಗ ಅವರು ಸಹಜವಾಗಿ ಅವರಿಗೆ ಒಂದು ರೀತಿಯ ಸಂಶಯ ಬರೋದು ಸಹಜ. ಯಾಕೆಂದರೆ ಕೋಣಗಳು ನಾವು ಬೆಂಗಳೂರು ಒಂದು 6-7 ಗಂಟೆ ಪ್ರಯಾಣ ಲಾರಿಯಲ್ಲಿ ಬರಬೇಕು, ಮತ್ತು ಈ ಕೋಣಗಳನ್ನು ಇಲ್ಲಿ ಓಡಿಸಬೇಕಾದ್ರೆ ಅದಕ್ಕೆ ರೆಸ್ಟ್ ಬೇಕು, ಅದಕ್ಕೆ ಏನು ಇದೆಲ್ಲ ಚರ್ಚೆಗಳು ಭಾಳಷ್ಟು. ಆದರೆ ಆವಾಗ ನಾವು ಸಮಿತಿಯವರು ಮತ್ತು ನಮ್ಮ ಶಾಸಕರು ಒಂದು ಒಳ್ಳೆಯ ರೀತಿಯ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು. ಯಾಕೆಂದರೆ ನಾವು ದಕ್ಷಿಣ ಕನ್ನಡದಲ್ಲಿ ನಾವು ಯಾವ ರೀತಿ ಕಂಬಳ ಮಾಡ್ತೇವೆ ಅಂದರೆ ಕಂಬಳದ ಡೇಟ್ ನಿಗದಿ ಆದಮೇಲೆ ಕೋಣಗಳ ಯಜಮಾನರು ಕೋಣಗಳ ತನ್ನಿಂತಾನೆ ಬಂದು ಸೇರ್ತೇವೆ. ಒಂದು ಜಸ್ಟ್ ಫೋನ್ ಮಾಡೋದು, ಈ ಥರ ಇಷ್ಟನೇ ತಾರೀಕೆ ಡೇಟ್ ನಮ್ಮದು ದಕ್ಷಿಣ ಕನ್ನಡ ಜಿಲ್ಲೆಯ ಕಂಬಳದ ವೇಳಾಪಟ್ಟಿ ಇದೆ. ಆ ವೇಳಾಪಟ್ಟಿಯ ಮೂಲಕ ನಾವು ಹೇಳಿದ್ರು ಆಮಂತ್ರಣ ಕೊಟ್ಟಿಲ್ಲ ಅಂದರೂ ಕೋಣಗಳ ಯಜಮಾನ ಕೋಣ ಅಂತಂದು ಭಾಗವಹಿಸಿ ಸಹಜ. ಅದು ಇಲ್ಲಿ ನಾವು ಹಾಗೆಲ್ಲ ನಾವೊಂದು ಒಳ್ಳೆಯ ಕಾರ್ಯಕ್ರಮ ಇಟ್ಕೊಂಡಿವಿ. ನಮ್ಮ ಒಂದು ಅಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲರೂ ಕೋಣಗಳ ಯಜಮಾನ ನಾವೊಂದು ಕಮಿಟಿ ಮಾಡಿ, ಒಂದು ನಮ್ಮ ಗುಣಪಾಲ ಕಡ್ರಂಬಾರ್ ಇರ್ಬೋದು, ನಮ್ಮ ರಾಜು ಶೆಟ್ಟಿ ಎತ್ತೂರು ಇರ್ಬೋದು, ನಿರಂಜನ ಮಠಂದಬೆಟ್ಟು ಇರ್ಬೋದು, ಲೋಕೇಶ್ ಮಚ್ಚೂರು, ವಿಜಯಕುಮಾರ್ ಕಂಗ್, ಎಲ್ಲ ಬೇರೆ ಬೇರೆ ನಮ್ಮ ಈ ಕಂಬಳ ತೀರ್ಪುಗಾರರಾಗಿರ್ಬೋದು, ಕಂಬಳ ಸಮಿತಿಯವರಾಗಿರ್ಬೋದು, ನಮ್ಮ ಒಂದು ಈ ಕಂಬಳ ಸಮಿತಿಯ ನಿರ್ಧಾರ, ನಮ್ಮ ಬೆಂಗಳೂರು ಕಂಬಳ ಸಮಿತಿ ನಿರ್ಧಾರದಂತೆ, ನಮ್ಮ ಶಾಸಕರ ಒಂದು ಆಶಯದಂತೆ ಎಲ್ಲ ಕೋಣಗಳ ಹರಿವಾಣದಲ್ಲಿ ಶಾಲನ್ನಿಟ್ಟು ಫಲಪುಷ್ಪ ಇಟ್ಟು ವೀಳ್ಯದಲ್ಲಿ ಅಡಿಕೆ ಇಟ್ಟು ಒಂದು ಸಾಂಪ್ರದಾಯಿಕ ರೀತಿಯಲ್ಲಿ ಅವರನ್ನು ಈ ಬೆಂಗಳೂರು ಕಂಬಳಕ್ಕೆ ಆಮಂತ್ರಿಸುವಂಥ ಒಂದು ವ್ಯವಸ್ಥೆ. ಇದೊಂದು ನಾವು ಅದನ್ನು ನೆನೆಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈ ಕೋಣ ಮನೆಗೆ ಹೋಗಿ ಅವರಿಗೆ ಸಾಲು ಹಾಕಿ ವೀಳ್ಯದಲ್ಲಿ ಅಡಿಕೆ ಕೊಟ್ಟು ಅವ್ರಿಗೆ ಆಮಂತ್ರಣ ಮಾಡಿ, ಅವರಿಗೆ ಆಮಂತ್ರಣ ಪತ್ರಿಕೆ ಕೊಟ್ಟು ಹರಿವಾಣ ಇಟ್ಟು ಒಂದು ಸತ್ಕಾರ ಮಾಡಿ ಅವರಿಗೆ ಕಂಬಳ ಕರೆಯುವಂಥ ಹೊಸ ಒಂದು ವ್ಯವಸ್ಥೆ ನಾನು ಯಾರಿದೆ. ಅದಕ್ಕೆ ಬೆಂಗಳೂರು ಕಂಬಳ ಸಮಿತಿ ಮತ್ತು ಶಾಸಕರೊಂದು ಕೆಲಸ ಅದು. ಈ ರೀತಿಯಾಗಿ ಬಂದು ಎಲ್ಲ ಮನೆಗೆ ಹೋಗಿ ಅವರು ಸಹಜವಾಗಿ ಯಾರೂ ಬರುವುದಿಲ್ಲ, ಯಾರೂ ಸ್ವಲ್ಪ ಅಪಸ್ವರಿತ. ಆದರೆ ಇವತ್ತು ನಮಗೆ ನಿರೀಕ್ಷೆಗೆ ಮೀರಿದ ಒಂದು ನೋಂದಣಿ ಮಾಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದು ನಾವು. ನಿರೀಕ್ಷೆ ಮೀರಿದ ಅಂದರೆ 195 ಜೊತೆ ಕೋಣಗಳೊಂದು ಈಗಾಗಲೇ ನೋಂದಣಿ ಆಗಿದೆ ನಮಗೆ. ಇವಾಗ ನಮಗೇನಾಗಿದೆ ಅಂದರೆ ಕಂಬಳ ಸಮಿತಿ ಬೆಂಗಳೂರಿಗೆ ಈ 100-200 ಜೊತೆ ಕೋಣಗಳನ್ನು ತಂದು ಅದಕ್ಕೆ ವ್ಯವಸ್ಥೆ ಮಾಡೋದು ಹೇಗೆ. ನಮ್ಮದು ನಿರೀಕ್ಷೆ ಸಹಜವಾಗಿ 100-125 ಜೊತೆ ಸೇರ್ಬೋದು ನಿರೀಕ್ಷೆ ಒಂದು ರೀತಿಯಲ್ಲಿ ಬೆಂಗಳೂರು ಅಂದರೆ. ಅದು ಇವಾಗ 195ಕ್ಕೆ ಜಾಸ್ತಿ. ಇವಾಗ ಇನ್ನೂ ಕೆಲವರು ನನಗೆ ಫೋನ್ ಮಾಡೋದು, ನಾವು ಇವಾಗ ನೋಂದಣಿಯನ್ನು ನಾವು ಕ್ಲೋಸ್ ಮಾಡಿದ್ದೇವೆ. ಇವಾಗ ಏನು ಮಾಡೋದು, ಸುಂದರರಾಜ್ ಅವರಿಗೆ ಫೋನ್ ಮಾಡೋದು, ನನಗೆ ಫೋನ್ ಮಾಡೋದು, ಶಾಸಕರಿಗೆ ಫೋನ್ ಮಾಡೋದು, ಇನ್ನು ಯಾರಿಗೂ ಫೋನ್ ಮಾಡೋದು. ನಮ್ಮದು ಕೋಣ ಇಂಪ್ಲಾನ್ಸ್, ನಮ್ಮದು ಕೋಣ, ಇವಾಗ ನಾವು ದುಡ್ಡು ಬರಬೇಡ ಅಂತ ಮೊನ್ನೆ ಪುತ್ತೂರು ಮತ್ತು ಉಪ್ಪಿನಂಕಿ ಕಂಬಳ ಸಮಿತಿ ಒಂದು ಸಭೆಯನ್ನು ಕರೆದಿದ್ವಿ ನಾವು ಪುತ್ತೂರಲ್ಲಿ. ಆವತ್ತು ಅಲ್ಲಿಗೆ 4 ಜೊತೆ ಕೋಣಗಳ ಯಜಮಾನ ಬಂದರು.
ಸರ್ ಎಂಕ್ಲಿಗೆ ಒಂದು ಇಂಚ ಸರ್ ಇಂಚ ಮಲ್ತನ ಎಂಕ್ಲಿ ಬೆಂಗಳೂರು ಎರಡು ಗಿಡ ಪೋಡೊಂದು ಆಸೆ ಸರ್ ಎಂಕ್ಲಿ ಒಂಜೀರು ಬೆಲೆ ಕೊಡಿ ಸರ್ ಎಂಕ್ಲಿ ಭಾಗವಹಿಸ ಅವಕಾಶ ಕೊಡಲಿ ಸರ್. ಈ ರೀತಿಯಾಗಿ ಒಂದು ಬೆಂಗಳೂರು ಕಮಲದೊಂದು ಹವಾ ಒಂದು ಕ್ರೇಜ್ ಕ್ರಿಯೇಟ್ ಆಗಿದೆ. ಅದರ ಜೊತೆಗೆ ಒಂದು ಮೀಡಿಯಾದವರು ಒಂದಷ್ಟು ಮಂದಿ ದಿನಕ್ಕೆ ನಮ್ಮ ಎಲ್ಲ ಇದ್ದಾರೆ, ಸುಧಾಕರ್ ನಾಯ್ಕ ಅವರು ಕೂಡ ಇಲ್ಲಿ ಕರೆ ಒಂದು ನಿರ್ವಹಣೆ ಅನ್ನೋದು ಜವಾಬ್ದಾರಿ ಹೊತ್ಕೊಂಡಿದ್ದಾರೆ. ನಮಗೆ ಇಲ್ಲಿ ಬಂದರೆ ದಿನದಲ್ಲಿ ಒಂದು 8 ಮೀಡಿಯಾ ಜೊತೆ ಮಾತಾಡೋ ಒಂದು ವ್ಯವಸ್ಥೆ, ಎಲ್ಲರೂ ಬರೋದು ಸರ್ ಅದರ ಬಗ್ಗೆ ಹೇಳಿ, ಅದರ ಬಗ್ಗೆ ಮಾತಾಡಿ. ಈ ಒಂದು ಕಂಬಳದ ಹವಾ ಒಟ್ಟಾರೆಯಾಗಿ ಹೇಳೋದಾದರೆ ಇದು ವಿಶ್ವವಿಖ್ಯಾತವಾಗಿ ನಮ್ಮ ನಿರೀಕ್ಷೆ ಏನಿದೆ ಅಂದರೆ ಒಂದು 7-10 ಲಕ್ಷ ಜನ ಸೇರೋದ್ರ ಜೊತೆಗೆ ಬೇರೆ ಬೇರೆ ದೇಶದ ಜನಗಳು ಬರುವ, ಇವಾಗ ಈಗ ನೋಡಿದ್ವಿ ಬೇರೆ ಎಲ್ಲ ಟಿ ವಿ ಮಾಧ್ಯಮಗಳು ಎಲ್ಲ ಇದರ ಪ್ರಚಾರ ಭಾಳಷ್ಟು ನಮಗೆ ಕೊಟ್ಟಿದ್ದಾರೆ. ಅದ್ರ ಜೊತೆ ಮಾಧ್ಯಮದವರು, ನೀವು ಸುದ್ದಿ ಮಾಧ್ಯಮದವರು ನಮಗೆ ಪಾಪ ಹೇಳ್ಬೇಕಂದ್ರೆ ನಾವು ಕಂಬಳ ಅಂತ ಪ್ರಾರಂಭ ಮಾಡಿದ ದಿವಸದಿಂದ ಅವ್ರಿಗೆ ನಮಗೆ ಭಾಳಷ್ಟು ಸುದ್ದಿಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಪತ್ರಿಕೆ ಸುದ್ದಿ ಮಾಧ್ಯಮ ಪ್ರಚಾರವನ್ನು ಕೊಟ್ಟಿದ್ದಾರೆ. ಅಭಿನಂದಿಸಬೇಕು. ಈ ಮಟ್ಟಕ್ಕೆ ಬರಬೇಕಂದ್ರೆ ಊರಲ್ಲಿ ಒಂದು ರೀತಿಯ ಕ್ರೇಜನ್ನು ಹುಟ್ಟಾಕಿದೆ ಸುದ್ದಿ ಮಾಧ್ಯಮಗಳು. ಅಂತೂ ಇಂತೂ ಬೆಂಗಳೂರು ಕಂಬಳ, ನಮ್ಮ ಕಂಬಳ ಒಂದು ರೀತಿಯ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದೆ. ಈಗಾಗಲೇ ಕಂಬಳದ ಕರೆ ಕೆಲಸ ಮುಗಿದಿದೆ, ನಾವು ಅಂತಿಮ ಒಂದು ಟಚ್ಚಲ್ಲಿದ್ದೇವೆ. ಈಗ ನೀರಿದ್ದು ಸಮಸ್ಯೆಗಳಾಗಲಿಲ್ವಾ, ಅಥವಾ ಇದರ ಕರ ನಿರ್ಮಾಣಕ್ಕೆ ಒಂದಷ್ಟು ನೀರು ಬೇಕು, ಕರೆಗೆ ನೀರು ಬೇಕು, ನಿರಂತರವಾಗಿ ಕರೆಯ ನಿರ್ಮಾಣ ಅದನ್ನು ಹದಗೊಳಿಸುವಿಕೆ, ಇದಕ್ಕೆ ಭಾಳ ದೊಡ್ಡ ಇದರಲ್ಲಿ ನೀರು ಬೇಕು. ಹೇಗೆ ನಮಗೆ ನೀರಿನ ವಿಚಾರ ನಮಗೆ ಈ ಸಮಸ್ಯೆ ಒಂದು ರೀತಿಯ ಗಂಭೀರ ಸಮಸ್ಯೆ ಅಂತ ನಮಗೆ ಗೊತ್ತಿತ್ತು. ಆವಾಗ ದೊಡ್ಡ ಸಮಸ್ಯೆ ಅಲ್ಲ. ಆವಾಗ ನಾವು ಏನು ಮಾಡೋದು, ಕಾವೇರಿ ತೆಗೊಳ್ಳೋದು, ಒಬ್ಬರು ಸಲಹೆ ಕೊಟ್ಟರು ಈ ಕಡೆ ಪನ್ನೊಳ್ಳಿ ತೆಗೊಳ್ಳಿ, ಇನ್ನೊಬ್ಬರು ಸಲಹೆ ಕೊಟ್ಟರು ಆ ಕಡೆ ಹಾಲಿನ ತೆಗೊಳ್ಳಿ. ನಾವು ಇದೆಲ್ಲ ಪರಾಮರ್ಶ ಚರ್ಚೆಗಳಾಗಬೇಕಾದ್ರೆ ನಾವು ದೇವರು ನಮಗೆ ದಾರಿ ತೋರಿಸಿಕೊಟ್ಟವನು. ಎಲ್ಲಕ್ಕಿಂತ ಮುಖ್ಯವಾಗಿ ಇಷ್ಟೆಲ್ಲ ಮುಂದುವರಲಿಕ್ಕೆ ಕಾರಣ ನಮ್ಮ ಪುತ್ತೂರಿನ ಮಾಲಿಂಗೇಶ್ವರ, ನಮ್ಮ ಸುಬ್ರಹ್ಮಣ್ಯ ದೇವರು, ನಮ್ಮ ಕೋಡಿಮಾಡಿಯ ಮಹಿಷಮರ್ಜಿ, ಮತ್ತು ನಮ್ಮದಂಥ ನಾಗದೇವರುಗಳಿರ್ಬೋದು, ನಾವು ತುಳುನಾಡಿನ ಎಲ್ಲ ದೈವ ದೇವರುಗಳು ಇದಕ್ಕೆ ಕಾರಣ. ಯಾಕೆಂದರೆ ತುಳುನಾಡಿನ ಒಂದು ಕಂಬಳವನ್ನು ಇಲ್ಲಿ ಪ್ರಸ್ತುತಪಡಿಸಬೇಕಾದ್ರೆ ನಮ್ಮ ತುಳುನಾಡಿನ ಒಂದಷ್ಟು ದೈವ ದೇವರುಗಳೊಂದು ಸಹಕಾರ ಬೇಕು. ಇದನ್ನು ನಾವು ಮುಂಚೆಯಿಂದಲೇ ನಾವು ಪೂಜೆ ದಿವಸನೇ ಯಾವಾಗ ಭೂಮಿ ಪೂಜೆ ಅಂತ ತಿಳಿದು ಬಂತು ಆವತ್ತೇ ಎಲ್ಲ ಸುಂದರಣ್ಣ ಒಂದು ಹಿರಿಯರು ಅವ್ರು ಸಲಹೆ ಕೊಟ್ಟರು ನನಗೆ, ನೀವು ಒಂದು ಬರಬೇಕಂತ ಕೆಲಸ ಮಾಡಬೇಕು ಅಂತ. ಏನು ಎಲ್ಲ ದೇವಸ್ಥಾನದ ಮಾಲಿಂಗೇಶ್ವರ ದೇವರಿಗೆ ಕೈ ಮುಗಿದು ಅಲ್ಲಿಂದ ಪ್ರಸಾದ, ಮಹಿಷಮರ್ದಿನಿಗೆ ಕೈ ಮುಗಿದು ಅಲ್ಲಿಂದ ಪ್ರಸಾದ, ನಮ್ಮ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿಂದ ಪ್ರಸಾದ ಎಲ್ಲ ತಗೊಂಡು ಬಂದೆವು. ಎಲ್ಲ ದೇವರ ಮುಂದೆ ನಿಂತು ನಾವು ಪ್ರಾರ್ಥನೆ ಮಾಡಿ ಪ್ರಸಾದ ಎಲ್ಲ ತಗೊಂಡು ಬಂದು ನಾವು ಭೂತಾರಾಧನೆ ಸಂಸ್ಕೃತಿಯನ್ನು ಮುಂದೆ ಇಟ್ಟುಕೊಂಡು, ನಾಗಾರಾಧನೆ ಸಂಸ್ಕೃತಿಯನ್ನು ಮುಂದೆ ಇಟ್ಟುಕೊಂಡು ಎಲ್ಲ ಭೂಮಿ ಪೂಜೆಯನ್ನು ನೆರವೇರಿಸಿ. ಭೂಮಿ ಪೂಜೆ ಮಾಡಬೇಕಾದ್ರೆ ನಮಗೆ ಬೋರನ್ನು ತೆಗೆಯುವ, ನೀರು ಅಲ್ಲಿ ಅದ ಒಬ್ಬನಿಲ್ಲ. ಅವ್ರು ನೋಡಬೇಕಾದ್ರೆ ಪನ್ನೋಲ್ದವನು ಏನೋ ನಾಳೆ ಅಂತ ಆಯಿತು ಸುಂದರಣ್ಣ ಮಾತಾಡಬೇಕಾದ್ರೆ, ಇನ್ನೊಬ್ಬರು ಹಾಲ್ನವ್ರು ಇಬ್ಬರು ಏನೇ ನಾಳೆ ಅದೇ ಕಡಿಮೆ ಇದೆ, ನೀರು ಕಡಿಮೆ ಇದೆ, ಟ್ಯಾಂಕರ್ ತರೋದು ದೊಡ್ಡ ಫಂಕ್ಷನ್ ಇದ್ರೆ ಅಲ್ಲಿ ಒಂದು ಟ್ಯಾಂಕರ್ ಅಲ್ಲ, ಅಲ್ಲಿ ಕಡಿಮೆ ಇದೆ ಅಂತಂದ್ರೆ ಎಷ್ಟು ಅಡಿಯಲ್ಲಿದೆ? ಅದು ಇಲ್ಲಿ ಬೆಂಗಳೂರಲ್ಲಿ ಸಹಜವಾಗಿ ದಾಮೋದರ್ರೆ ಸಹಜ ನಿಮಗೆ ಗೊತ್ತಿದೆ 1000 ಕಟ್ಟಿಂದ ಮಿನಿಮಮ್. ನಾವು ಆ ದೇವರು ಇಟ್ಟದಾಗಲಿ ನಮ್ಮ ಸುನಿಲ್ ರೈ ಅವರಾದ ಜವಾಬ್ದಾರಿ, ನಮ್ಮ ನೀರಾವರಿ ಜವಾಬ್ದಾರಿ ತಗೊಂಡು ಸುನಿಲ್ ರೈ ಅವರು, ಇವರಿಗೆ ಜವಾಬ್ದಾರಿ ಮೀಟಿಂಗ್ ಆಗಬೇಕು, ಸುನಿಲ್ ರೈ ಜವಾಬ್ದಾರಿ ತಗೊಳ್ಬೇಕಂತಾಯ್ತು. ಇವ್ರು ಪಾಪ ಟೆನ್ಷನ್ ಶುರುವಾಯಿತು. ಇದೊಂದು ಒಳ್ಳೆ ಬೇಡದ್ದು ಜವಾಬ್ದಾರಿ ನಮ್ಮ ತಲೆ ಮೇಲೆ ಹಾಕಿದ್ರು ಅಂತಲ್ಲ. ಆಯಿತು, ನಾವೆಲ್ಲ ಇದ್ದೀವಿ, ಟೆನ್ಷನ್ ಮಾಡಬೇಡಿ. ನಮ್ಮ ಹಿರಿಯರು ನಾವು ಸುಂದರಯ್ಯವರು ಯಾವಾಗಲೂ ನಮ್ಮ ಸ್ವಲ್ಪ ಚರ್ಚೆ ಮಾಡ್ಕೊಂಡು ಹೋಗೋದು, ನಾವು ಶಾಸಕರ ಒಂದು ಸಲಹೆ ಸೂಚನೆ ತಗೊಂಡು ಹಿರಿಯರ ಚರ್ಚೆ ಮಾಡ್ಕೊಂಡು ಆಯಿತು. ನಾನು ಬಂದೆ, ನಾಳಿದ್ದು ನೀವು ಶುಕ್ರವಾರದಂದು ಬೋರ್ವೆಳ್ಳಿಯಲ್ಲಿ ನಾನು ಸುಬ್ರಹ್ಮಣ್ಯ ಎಲ್ಲ ದೇವಸ್ಥಾನಕ್ಕೆ ಪ್ರಸಾದ ತಗೊಂಬರ್ತೇನೆ, ದೇವರು ಇಟ್ಟಾಗೆ ಆಗಲಿ ಅಂತ. ಸುಬ್ರಹ್ಮಣ್ಯಕ್ಕೆ ಹೋದೆ, ಅಲ್ಲಿ ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡಿದೆ. ದೇವರಲ್ಲಿ ಮುಖ್ಯ ಪುರೋಹಿತರು ಪ್ರಸಾದ ಕೊಟ್ಟು, ನಿಮಗೆ ಈ ಸುಬ್ರಹ್ಮಣ್ಯ ದಯೆ ಇದೆ, ಈ ಮಾಲಿಂಗೇಶ್ವರ ದಯೆ ಇದೆ, ಮಹಿಷಮರ್ದಿನಿ ದಯೆ ಇದೆ, ನೀವು ಹೋಗಿ ಬೋರ್ ತೆಗೀರಿ, ನೀರು ಸಿಗುತ್ತೆ ಅಂತ ಹೇಳಿದ್ವು. ನಾವು ಅಲ್ಲಿ ಲಾಸ್ಟಲ್ಲಿ ಪಾಯಿಂಟ್ ಮಾಡಿದೆವು, ನಾವು ಜಿಯೋಲಜಿಸ್ಟನ್ನು ತಂದು ಅಲ್ಲಿ ಒಂದು ಪಾಯಿಂಟ್ ಮಾಡಿ ಪ್ರಸಾದ ಇಟ್ಟು ಪುರೋಹಿತರ ಹತ್ರ ಪ್ರಾರ್ಥನೆ ಮಾಡಿ ಬೋರ್ ಸ್ಟಾರ್ಟ್ ಮಾಡಿದ್ದೇವೆ. ಏನೊಂದು ಆಶ್ಚರ್ಯ ಅಂದರೆ ಕೇಳಿ, 125 ಅಡಿಗೆ ನೀರಿನ ಸೆಲೆ, 125 ಅಡಿಗೆ, ಅಲ್ಲಿ 1250. ಹೌದು, ಎಲ್ಲ ಚೌಲ್ಟ್ರಿಗಳದ್ದು 18 ಬೋರ್ವೆಲ್ಗಳಿವೆ, ಎಲ್ಲ 1000 ಮೇಲೆ ದಾಟಿದೆ ಅದೆಲ್ಲನೂ. ಇದು ನಮ್ಮ ಸುನಿಲ್ ಅವರು ಅದನ್ನು ಪಾಪ 4-5 ದಿವಸ ಎಲ್ಲ ರೆಡಿ ಮಾಡಿ ಅವತ್ತೇ ತೆಗಿಬೇಕಂತೇಳಿ ರೆಡಿ ಮಾಡಿದ್ರು. 125-130 ಅಡಿಗೆ ನೀರು ಸ್ಟಾರ್ಟ್ ಆಗೋಯ್ತು.
ಮತ್ತೆ ಅದು ಸ್ಟಾರ್ಟ್ ಆಗಿ ನಾವೆಲ್ಲ ನಿರೀಕ್ಷೆ ಮಾಡಿಲ್ಲ, ನಮ್ದೇನಿಲ್ಲ. ನೋಡ, ಚೆನ್ನಾಗಿ ನೀರು ಬಂತು. 400 ಅಡಿಯಲ್ಲಿ 360 ಅಡಿಯಲ್ಲಿ 3 ಇಂಚು ನೀರು, ಆದರೂ ನಮಗೆ ಒಂದು 500 ಅಡಿಗೆ ನಿಲ್ಲಿಸಿ 3 ಇಂಚು ನೀರು ಸಿಕ್ತು. ಅಷ್ಟೊತ್ತಿಗೆ ಕಂಬಳದ ಕೆರೆಗೂ ನೀರು ವ್ಯವಸ್ಥೆ ಆಯಿತು. ಇನ್ನೊಂದು ಬೋರ್ ಬೇಕು ಎಕ್ಸ್ಟ್ರಾ ಅಂತಾಯಿತು. ಒಂದು ವೇಳೆ ಅದು ಕೂಡ ಕೈ ಕೊಟ್ಟರೆ ಒಂದು ಆಲ್ಟರ್ನೇಟ್ ಇರಲಿ ಅಂತ ಆಯಿತು. ಎಲ್ಲ ಚರ್ಚೆಗಳದು ಆಯ್ತಪ್ಪ. ಅದೊಂದು ಬಂದು ಮತ್ತೆ ವಾಪಸ್ ಸುಂದರ 7 ಸುಳ್ಳು ರೈಗಳೆಲ್ಲ ಸೇರಿ ಒಂದು ಪಾಯಿಂಟ್ ತೋರಿಸಿದ್ರು. ಅಲ್ಲಿಯೂ ಆಯಿತು. ಅಲ್ಲಿಯೂ ಹಾಗೆ ನಾನು ವಾಪಸ್ ಒಂದು 15-20 ದಿವಸ ಬಿಟ್ಟು ವಾಪಸ್ ಸುಬ್ರಹ್ಮಣ್ಯ ಎಲ್ಲ ದೇವರನ್ನೆಲ್ಲ ಆಶೀರ್ವಾದ ತಗೊಂಡು ಒಂದು ಎಳನೀರಿನೊಂದು ಅಭಿಷೇಕದೊಂದು ಹರಕೆಯನ್ನು ಹೊತ್ಕೊಂಡಿದ್ವಿ ನಾವು ಸುಬ್ರಹ್ಮಣ್ಯ ದೇವರಿಗೆ ಹಾಕಿ. ಅಲ್ಲಿ ಕೂಡ ಬೋರ್ವೆಲ್ ಸ್ಟಾರ್ಟ್ ಮಾಡಿದ್ವು. ಇದೇನೆಂದರೆ ಒಂದಾದರೂ ಏನೊಂದು ಕಾಕತಾಲಿ ಅಂತ ಹೇಳ್ಬೋದು. ಆದರೆ ದೇವರ ಮತ್ತೊಂದು ದೈವದ ಕೃಪೆ ಈ ಕಂಬಳಕ್ಕೆ ಯಾವ ರೀತಿ ಇದೆ ಅನ್ನೋದಕ್ಕೆ ಅದೇ ಉದಾಹರಣೆ. ನಾವು ನಿರೀಕ್ಷೆ ಮಾಡದ ರೀತಿಯಲ್ಲಿ ಸೇಮ್ ಸ್ಟಾರ್ಟಿಂಗ್ ಒಂದು 150 ಅಡಿ ಕೆಸರು ಬಂತು. ನಮಗೆ ಹೆದರಿಕೆ. ನಾನು ಮತ್ತು ಇವರಲ್ಲಿ ನೋಡೋದು ಇಲ್ಲಿ ಬೋರ್ ಕೆಸರು ಬರುತ್ತೆ ಏನಪ್ಪ ನಾವು ಇಷ್ಟೆಲ್ಲ ಮಾಡಿ ಒಂದು ನೀರು ಸಿಕ್ಕಿಲ್ಲ ಅಂದರೆ ನಮಗೆ ಒಂದು ದುಗುಡ. ಅಷ್ಟೊತ್ತಿಗೆ 225 ಅಡಿಗೆ ಒಂದು 160 ಅಡಿ ಕೇಸಿಂಗ್ ಹೋಯಿತು. 220 ಅಡಿಗೆ ಕಲ್ಲು ಸಿಕ್ತು. 270 ಅಡಿಗೆ ನೀರು ಸಿಕ್ಕಿತು. ಅದರಲ್ಲಿ ಕೂಡ ನಮಗೆ ದೇವರು ಒಳ್ಳೆ ನೀರನ್ನು ಕೊಟ್ಟಿದ್ದಾನೆ. ಅಂತೂ ಇಂತೂ ನಾವು ದಕ್ಷಿಣ ಕನ್ನಡದವರು ಬಂದು ತುಳುವರು ಬಂದು ಈ ತುಳುವಿನ ಒಂದು ಸಂಸ್ಥೆಯಲ್ಲಿ ಅನಾವರಣ ಮಾಡಬೇಕಾದ್ರೆ ನಮಗೆ ಅಲ್ಲಿಯ ಎಲ್ಲ ದೇವರುಗಳು ಎಲ್ಲ ಅಷ್ಟೊಂದು ಹಿಂದೆ ನಿಂತು ನಮಗೆ ಆಶೀರ್ವಾದ ಮಾಡಿದ್ದೇವೆ ಅನ್ನೋದಕ್ಕೆ ಒಂದು ಉದಾಹರಣೆ ಇದು. ಈಗ ಅಲ್ಲೆಲ್ಲ ಬೆಂಗಳೂರು ಅಂತಂದರೆ ಅಥವಾ ಬೆಂಗಳೂರಿನ ಈ ಸುತ್ತಮುತ್ತ ನೀರಿನ ಅಭಾವ ಭಾಳ ದೊಡ್ಡ ಮಟ್ಟಿಗಿದೆ. 1000 ಅಡಿ ಅನ್ನುವಂಥದ್ದು ಇಲ್ಲಿ ಸರ್ವೇ ಸಾಮಾನ್ಯ. 1000 ಅಡಿಗೆ ನೀರು ಸಿಕ್ಕಿದ್ರೆ ಖುಷಿ ಪಡೋರು, 1000 ಅಡಿಗೆ ನೀರು ಸಿಕ್ಕಿದ್ರೆ ಪಾರ್ಟಿ ಮಾಡೋರು ಇರುವಂತಹ ಊರಿದು. ಈ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಇರುವಾಗ ಇಲ್ಲಿ 400 ಅಡಿಗೆ 3 ಇಂಚು ನೀರು ಸಿಗ್ತದೆ ಅಥವಾ 270 ಅಡಿಗೆ ನೀರು ಸಿಗ್ತದೆ ಅನ್ನುವಂಥದ್ದು ಬಹಳ ವಿಶೇಷ. ಅದ್ಭುತ. ಅದಕ್ಕೆ ಈಗ ಇಲ್ಲಿ ಏನಾದರೂ ನಿಮಗೆ ದೈವಾರಾಧನೆ ಅಥವಾ ಇಲ್ಲಿ ಏನಾದರೂ ನಾಗನ ಕಟ್ಟೆಯನ್ನು ಮಾಡುವಂಥದ್ದು ಏನಾದರೂ? ನಾವು ಇಲ್ಲಿ ಕೆಲಸ ಮಾಡ್ತಾ ಇರುವಾಗ ನಾವು ಇಲ್ಲಿ ನಾಗಗಳೆಲ್ಲ ಓಡಾಡೋದನ್ನು ನಾವು ನೋಡಿದ್ದೀವಿ. ನಾಗಗಳೆಲ್ಲ ಓಡಾಡೋದನ್ನು ನಾವು ನೋಡಿದ್ವಿ ಇಲ್ಲಿ ಕೆಲಸ ಮಾಡುವಾಗ. ಆವಾಗ ಏನಾಯಿತು ಅಂದರೆ ನಮಗೆ ಒಂದು ನಾಗನಿಗೆ ಒಂದು ಹುತ್ತ ಇರೋ ಜಾಗದಲ್ಲಿ ಒಂದು ನಾಗನಿಗೆ ಒಂದು ಕಟ್ಟೆ ಕಟ್ಟೋಣ ಅಂತ ವಿಚಾರ ಒಂದು ಚರ್ಚೆ ಆಯಿತು. ಹಾಗೆ ಒಂದು ಹುತ್ತಕ್ಕೆ ಕಟ್ಟೆನೂ ಕಟ್ಟಿದ್ವಿ. ಅದರ ಪಕ್ಕದಲ್ಲೇ ನಾವು ತೆಗೆದಿರೋದು ಬೋರು. ಯಾವಾಗಲೂ ನಮಗೆ ಭೂಮಿಗೂ ಮತ್ತು ನಾಗನಿಗೆ ಅವಿನಾಯವಾದಂಥ ಒಂದು ಸಂಬಂಧ ಇದೆ ಅಂತ ನಾವು ಎಲ್ಲ ತುಳುನಾಡಿನವರು ತಿಳ್ಕೊಂಡ್ಬಂದಿದ್ದೀವಿ ಇಷ್ಟೊಳಗೆ. ಅದೇ ರೀತಿಯಲ್ಲಿ ಇಲ್ಲಿ ಏನಾಯಿತು ಅಂದರೆ ಅದರ ಪಕ್ಕದಲ್ಲಿ ಎಲ್ಲಿ ನಾಗಗಳು ಓಡಾಡ್ತಾ ಇರ್ತವೆ ಅಂಥ ಜಾಗದಲ್ಲಿ ನೀರಿರುತ್ತೆ ಅನ್ನೋದನ್ನು ನಮಗೆಲ್ಲ ಮಂಗಳೂರಿಗೆ ತುಳುನಾಡಿನ ಜನರಿಗೆ ಗೊತ್ತಿದೆ. ನಾಗಬನ ಹತ್ತಿರ ಇದ್ದಲ್ಲಿ ನೀರು ಸಿಗುತ್ತೆ ಅಂತ. ಈಗ ಏನು ನಾಗನ ಕಟ್ಟೆಯನ್ನು ಇಲ್ಲೊಂದು ಮಾಡಿದ್ವಿ, ಅದರ ಪಕ್ಕದಲ್ಲೇ ನಾವು ತೋಡಿರುವಂಥ 2ನೇ ಬೋರು. ಅಲ್ಲಿ ಸಾಧಾರಣ ಭಾರಿ ಚೆನ್ನಾಗಿ ಅಂದರೆ ನಿಮ್ಮ ಇಡೀ ಇದಕ್ಕೆ ಬೇಕಾಗುವಷ್ಟು ಒಂದು ನೀರಿನ ವ್ಯವಸ್ಥೆ ನಮಗೀಗ ಆಗಿದೆ. ಅದರಿಂದಾಗಿ ಈ ನಾಗನಿಗೂ ಈ ಭೂಮಿಗೂ ಇರುವಂಥ ಒಂದು ಸಂಬಂಧ ಏನಿದೆ, ನೀರಿಗೂ ಇರುವಂಥ ಒಂದು ಸಂಬಂಧ, ಅದು ಇದನ್ನು ಇದರಿಂದಾಗಿ ನಮಗೆ ಗೊತ್ತಾಗುತ್ತೆ. ಕರೆಕ್ಟಾಗಿ ನಮಗೆ ನಾಗ ದೇವರ ದಯೆಯಿಂದ ನಮಗೆ ಆ ನೀರು ಸಿಕ್ಕಿದೆ. ಇಲ್ಲಿ ಇಲ್ಲೊಂದು ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ಕಿದೆ ಅನ್ನೋದು. ಇಲ್ಲಿ ನಾಗಗಳು ಓಡಾಡೋದನ್ನು ನೋಡಿ. ಇಲ್ಲೊಂದು 300 ಎಕರೆ ಅಷ್ಟು ಖಾಲಿ ಜಾಗ. ಬೆಂಗಳೂರಿನಲ್ಲಿ ಎಲ್ಲಿ ಹಾವು ಸಿಕ್ಕಿದ, ಎಲ್ಲಿ ಏನು ಯಾವುದು ಹಾವು ಸಿಕ್ಕಿದ್ರು, ಕಾಳಿಂಗ ಸಿಗಲಿ, ಹಾವು ಇದು ನಾಗರಾವು ಸಿಗಲಿ, ಇಲ್ಲಾಂದರೆ ಬೇರೆ ಯಾವುದೇ ಹಾವುಗಳು ಸಿಗಲಿ, ತಂದು ಬಿಡೋದು ಫಸ್ಟ್ ಈ ಮೈದಾನಕ್ಕೆ. ಕಸ ಹೇಗೆ ತಂದು ಹಾಕ್ತಾರ ಅದೇ ರೀತಿಯಲ್ಲಿ ತಂದು ಬಿಡೋದು. ನಾವು ಇಲ್ಲಿ ಬಂದು ಪುರೋಹಿತರು ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಮಾಡಿ ಇಲ್ಲಿಂದ ಯಾವಾಗ ಭೂಮಿ ಪೂಜೆ ಆಯಿತಾ ಆವತ್ತು ಇಷ್ಟೆಲ್ಲ ನಮಗೊಂದು ಭಯ. ನಾವು ನಾಗ ಆರಾಧನೆ ಪರಂಪರೆಯಿಂದ ಬೆಳೆದು ಬಂದವರು. ನಮಗೆ ಒಂದು ರೀತಿ ಅಶೋಕ ಮಾಡಿದ್ರು. ನೋಡಿ ಜಾಗ್ರತೆ, ನೀವು JCB ಗಲಿ ಸೌಂಡ್ ಮಾಡ್ಕೊಂಡು ಮುಂದೆ ಹೋಗಲಿ. ಯಾಕಂದರೆ ಅಗಿಬೇಕಾದ್ರೆ ಸೌಂಡ್ ಮಾಡ್ಕೊಂಡು ಮುಂದೆ ಹೋಗಲಿ ನೀವು ಸ್ವಲ್ಪ ಜಾಗ್ರತೆ ಇರಬೇಕು. ಒಂದು ಸುಂದರಾಜರವರ ಪಾಪ ದುಗುಡ ಅವ್ರಿಗೆ ಕೂಡ ಏನೋ ಅಪ್ಪ ಅಂತ. ಆದರೆ ದೇವರ ದಯೆ ಯಾವ ಥರ ಇರುತ್ತೆ ಅಂದರೆ ಪುರೋಹಿತರು ಬಂದರು, ನೋಡಿದರು, ಒಳ್ಳೆ ಪ್ರಾರ್ಥನೆ ಮಾಡಿದರು. ಆಮೇಲೆ ಆ ದಿವಸದಿಂದ ಯಾವಾಗ ಒಂದು ಸಲ ನಮಗೆ ಸಿಕ್ಕಿಲ್ಲ. ಒಂದು ದಿವಸ ನಮ್ಮ ಸುಂದರಾಜ ಇಲ್ಲಿ ಸಿಕ್ತು. ಇದು ನಮ್ಮ ಹುತ್ತ ಇದೆ ನೋಡಿ, ಇವಾಗ ನಾವು ತೋರಿಸ್ತೇವೆ ನಿಮಗೆ. ಆವಾಗ ನಾವು ಪುರೋಹಿತರು ಅಂದರು, ನಾವು ಹುತ್ತ ಇದೆ, ನಾವು ನಾಗಾರಾಧನೆ ಪರಂಪರೆಯಿಂದ ಬೆಳೆದು ಬಂದವರು, ಅದಕ್ಕೊಂದು ಕಟ್ಟೆ ಕಟ್ಟಿ ಬಿಡಿ. ಯಾಕೆಂದರೆ ನಮ್ಮ ಪರಂಪರೆಯನ್ನು ನಮ್ಮ ಕಂಬಳ ಜೊತೆಗೆ ನಾವು ಉಳಿಸ್ಕೊಂಡು ಬರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದ್ದೇವೆ. ಅದನ್ನು ಮಾಡಲೇಬೇಕು. ಯಾಕೆಂದರೆ ನಮಗೆ ಅದರ ಒಂದು ದೈವಿಕಾಂಶ ಮತ್ತು ಅವರೊಂದು ಆಶೀರ್ವಾದ ನಮಗೆ ಬೇಕಂತ ಒಂದು ಭಾವನೆ ಇಟ್ಕೊಂಡು ಬೆಳೆದು ಬಂದವರು. ಈ ಕಂಬಳ ಕೂಡ ಅದು ಆಶೀರ್ವಾದ ಇದೆ ಅನ್ನೋದಕ್ಕೆ ಇದೆಲ್ಲ ಉದಾಹರಣೆಗಳು ನಿಮಗೆ ತಿಳಿಸಿ ಹೇಳಿದ್ದೀನಿ ನಾನು. ತುಳುನಾಡು ಮತ್ತು ನಾಗಾರಾಧನೆ ಇದೆರಡು ಪರಸ್ಪರ ಸಂಬಂಧವನ್ನು ಇಟ್ಟುಕೊಂಡಿರುವಂತಹ ಸಂಸ್ಕೃತಿ ನಮ್ಮದು.
ಕರಾವಳಿ ಅಂತಂದರೆ ಅತಿ ಬಹಳ ದೊಡ್ಡ ಭಯ ಪಡುವಂತಹ ಅಥವಾ ಬಹಳ ದೊಡ್ಡ ಭಕ್ತಿಭಾವದಿಂದ ಪೂಜಿಸುವಂತಹ, ಬಹಳ ಶ್ರದ್ಧಾಭಕ್ತಿಯಿಂದ ಪೂಜಿಸುವಂತಹ ದೇವರಿದ್ದರೆ ಅದು ನಾಗದೇವರು. ಆ ನಾಗದೇವರ ಆರಾಧನೆ ನಮ್ಮ ಮಣ್ಣಿನಲ್ಲಿದೆ, ನಮ್ಮ ಸಂಸ್ಕೃತಿಯಲ್ಲಿದೆ, ನಮ್ಮ ಜೊತೆಗೆ ಬೆರೆತುಕೊಂಡಿದೆ ಅನ್ನುವಂಥದ್ದು. ಈಗ ಇಲ್ಲೊಂದು ಹುತ್ತ ಇದೆ. ಆ ಹುತ್ತದ ಸುತ್ತ ಒಂದು ಕಟ್ಟೆ ನಿರ್ಮಾಣ ಮಾಡಲಾಗಿದೆ. ಅದನ್ನು ಬಹಳ ವಿಶೇಷವಾಗಿ ಪೂಜ್ಯನೀಯ ಭಾವದಲ್ಲಿ ನೋಡಲಾಗ್ತಾ ಇದೆ. ಹಿಂದೆ ಈ ಮೈದಾನದಲ್ಲಿ ಹೀಗೆ ನೋಡಿದಾರೋ ಅದೆಲ್ಲ ಗೊತ್ತಿಲ್ಲ. ಆದರೆ ಇಲ್ಲೊಂದು ಹುತ್ತ ನಿರ್ಮಾಣ ಆಗಿತ್ತು, ಹುತ್ತ ಇತ್ತು, ಅದರ ಜೊತೆಗೆ ನಾಗನ ಓಡಾಟ ಇತ್ತು. ಅದೆಲ್ಲವನ್ನು ನೋಡಿದಂತಹ ಇಲ್ಲಿನ ಕಂಬಳದ ಆಯೋಜಕರು ಒಟ್ಟು ಅದಕ್ಕೊಂದು ಕಟ್ಟೆ ನಿರ್ಮಾಣ ಮಾಡಿ ಅದರದ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಈಗ ಈ ಒಂದು ಕಟ್ಟೆ ನಿರ್ಮಾಣ ಮಾಡಿದ ನಂತರ ನಿಮ್ಮಲ್ಲಿ ಕಂಡುಕೊಂಡಂಥ ಬದಲಾವಣೆಗಳು, ನೀವು ಇಟ್ಟಂಥ ಎಲ್ಲ ಹೆಜ್ಜೆಗಳು ಪಾಸ್ ಆಗ್ತಾ ಹೋಯಿತು, ಏನು ಹೇಳ್ತೀರಿ? ನಾವು ಇಲ್ಲಿ ಕಟ್ಟೆ ನಿರ್ಮಾಣ ಮಾಡಿದ ಮೇಲೆ ನಮ್ಮ ಬೋರಲ್ಲಿ ಆಗಲಿ ಅದೊಂದು ನೀರು ಸಿಕ್ತು. ಅದಾದಮೇಲೆ ಇನ್ನೊಂದು ಬೋರಲ್ಲಿ ನೀರು ಸಿಕ್ತು. ಯಾಕಂದರೆ ತುಳುನಾಡಿನವರು ಯಾವಾಗಲೂ ಪರಶುರಾಮ ಸೃಷ್ಟಿಯಿಂದ ಏನು ನಮ್ಮ ಭೂಮಿ ಹುಟ್ಟಿದ ಮೇಲೆ ನಾಗಗಳು ಬಂದು ಅಲ್ಲಿ ನೀರಿನ ಸೆಲೆಯನ್ನು ಕೃಷಿ ಭೂಮಿಯನ್ನಾಗಿ ಪರಿವರ್ತನೆ ಮಾಡುವಂಥ ಒಂದು ಕೆಲಸವನ್ನು ಮಾಡಿದ್ವಿ ಅಂತ ನಂಬ್ಕೊಂಡು ಬಂದವರು ನಾವು. ಹಿಂದಿನ ಕಾಲದಲ್ಲಿ ಏನಂದರೆ ನಮ್ಮ ಊರಿನ ಬಾರದ ಕಂಡ ಇಲ್ಲಂದ್ರೆ ಪೂಕರೆ ಕಂಡೆ ಅಂತ ಗದ್ದೆಗಳಲ್ಲಿ ನಾಗ ಅಂದರೆ ಸಂಕಪಾಲ, ಕಾಳಿಂಗ ಸರ್ಪ ಅನ್ನುವಂಥ ಅದನ್ನು ಸಮತಟ್ಟು ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇತ್ತು ಅನ್ನುವಂಥದ್ದಕ್ಕೆ ಪೌರಾಣಿಕವಾದಂಥ ಪ್ರತೀತಿ ಇದೆ. ಅದು ಲೇಖನಗಳಲ್ಲೂ ಬಂದಿದೆ, ಹಿಂದಿನವರು ನಂಬಿಕೊಂಡು ಬಂದಿದ್ದಾರೆ ಅಂತ ಒಂದು ವಿಚಾರ ಅದನ್ನು ನಾವು ಉಲ್ಲೇಖಿಸ್ತಾ ಇದ್ದೇನೆ. ಆ ರೀತಿಯಿಂದ ನಾವು ಬೆಳೆದು ಬಂದವರು. ಇಲ್ಲಿ ಕೂಡ ಒಂದು ಹುತ್ತವನ್ನು ನೋಡಿದಾಗ ನಾವು ಪೂಜನೀಯ ಭವನದಲ್ಲಿ ಅದನ್ನು ಪೂಜೆಯನ್ನು ಮಾಡ್ತೀವಿ. ಪೂಜೆ ಮಾಡಿದ ಮೇಲೆ ಅದಕ್ಕೆ ಒಂದು ಕಟ್ಟೆಯನ್ನು ಕಟ್ಟಿದ್ವಿ. ಕಟ್ಟಿದ ಮೇಲೆ ನಮ್ಮ ಕೆಲಸಗಳು ಇಲ್ಲಿ ಏನು ಅಡೆತಡೆಗಳು ಇಲ್ಲದಂತ ನಡೆದಿದೆ ಅಂತ ನಮಗೆ ಎಲ್ಲರಿಗೂ ತಿಳಿದಿರುವಂಥ ವಿಚಾರ. ಏನೇ ಒಂದು ಬಂದರೂ ಚಿಕ್ಕ ಅಡೆತಡೆಗಳು ಬಂದರೂ ಅದು ಸರಾಗವಾಗಿ ನಮ್ಮ ಕೆಲಸ ನಡೆಯೋದಕ್ಕೆ ಯಾವುದೇ ರೀತಿ ಅಡೆತಡೆಗಳು ಇಷ್ಟವರೆಗೆ ಆಗಲಿಲ್ಲ. ಇನ್ನೇನೊಂದು ನಾವು ಕೊನೆಯ ಹಂತದಲ್ಲಿ ಇದ್ದೀವಿ. ಅದು ಕೂಡ ನಮ್ಮ ಕಂಬಳ ತುಂಬ ಸಕ್ಸಸ್ ಆಗಿ ನಡೀತದೆ ಅನ್ನೋಂಥ ರೀತಿಯಲ್ಲಿ ನಾವು ಇದ್ದೀವಿ. ಓಕೆ, ಇದು ಬೆಂಗಳೂರು ಕಂಬಳ ಅಥವಾ ಬೆಂಗಳೂರಿನ ಕಂಬಳ, ನಮ್ಮ ಪೆರ್ಮೆದ ಕಂಬಳ ಅಥವಾ ನಮ್ಮ ಊರ್ದಕ್ಲು ಪೂರ ಬತ್ತದ ಮೂಲ ತೂಪುನಂಚಿತ್ನ ಕಂಬಳ, ನಮ್ಮ ಸಂಸ್ಕೃತಿನ ಇಡೀ ಕರ್ನಾಟಕಕ್ಕೆ ಪರಿಚಯ ಮಲ್ತಕೊರ್ಪಂಚಿತ್ನ ಕಂಬಳ ಅಂತ ಪನ್ಪುನೇತ ಆರಂಭ ಬೊಕ್ಕ ಇದೇ ಮುಟ್ಟ ಎಂಚ ಬತ್ತನ ಪನ್ಪುನೇನು 4 ಜನಲ ಪಾತೇರಿಯರು ಬಾರಿ ಸೋಕುಡು ಪಾತೇರಿಯರು, ಬಾರಿ ಮಾತ ವಿವರಣೆ ಕೊರಿಯರು. ಐತೊಟ್ಟಿಗೂ ಮುಲ್ಪ ಆಯ್ನಂಚಿತ್ತನ ಚಮತ್ಕಾರಲೇನು ಆ ದೇವೇರ್ನ ಪವಾಡಲೆಲ್ಲ ಪಂಡೇರು. ಪಕ್ಕಡಿಪ್ಪುನಂಚಿತ್ತನ ಒಂಜಿ ರಡ್ಡು ಮಲಮಲ್ಲ ಸೈಟ್ಲೇಡು 1250 ಮಿತ್ತು ಅಡಿಟ್ ನೀರು ತಿಕ್ಕಣದಾಂಡ ಮುಲ್ಪ ಸುತ್ತಮುತ್ತ ಇಪ್ಪುನಂಚಿತ್ತ 15 ಬೋರ್ವೆಲ್ಡೆಲ್ಲ 1250 ಅಡಿ ಹಿಡ್ದು ಮಿತ್ತೆ ತಿಕ್ಕದನಿ ಆಂಡ ಮುಲ್ಪ ತಿಕ್ಕಿನಂಚಿತ್ನ ಬೋರ್ಡು 250 ಅಡಿಟೆ ತಿಕ್ಕಂಡು ಮುಲ್ಪಲ 250 ಅಡಿಟೆ ನೀರು ತಿಕ್ಕದಂಡು 400 ಅಡಿಟ್ ಮೂಜಿಂಚಿ ನೀರು ಆತಂಡು ಮುಲ್ಪಲ 3 ಇಂಚಿಡ್ದು ಜಾಸ್ತಿ ನೀರುಂಡು ಒಂದು ಬಂದು ನಾವು ರಡ್ಡು ಬೋರ್ವೆಲ್ದೆ ಇದ್ದೀರಿ. ಐತೊಟ್ಟಿಗೂ ಮುಲ್ಪ ಒಂಜಿ ನಾಗನ ಆರಾಧನೆ, ನಾಗನ ದರ್ಶನಲ ಈ ಒಂಜಿ ಮೈದಾನದ ಆತಂಡು ಮಾತೆರೆಗ್ಲ ನಾಗ ದರ್ಶನಲ ಆತಂಡು ಐಡ್ದು ಬುಕ್ಕ ಈ ಒಂಜಿ ಪುಂಚಗ್ ಒಂಜಿ ಕಟ್ಟೆ ಕಟ್ಟದು ಐತ ಆರಾಧನೆ ಮಲ್ತಿ ಬುಕ್ಕ ಮುಲ್ಪ ಪೂರ ಕೆಲಸಲ ಸುಸೂತ್ರವಾದ ಸರಾಗವಾದ ಒವ್ವೇ ಅಡೆತಡೆ ಇಜ್ಜ ನಾವೊಂದುಂಡು ಬೊಕ್ಕ ಆರಂಭರ್ದು ಇಡೇ ಮುಟ್ಟಲ್ಲ ಸಂಪೂರ್ಣವಾದ ದೈವಿಕ ಕಾರ್ಯದ ಮೂಲಕನೇ ಒಂದುಂಡು. ಫಸ್ಟ್ಗೆ ತುಯಿನಂಚಿತ್ನ ಜಾಗ ಐಜಿ ದಯಗಂದು ಮಂಡ ರಾಜ ಪುರೋಹಿತರು ಮೈಸೂರದಾಗಲು ಬೊರ್ಚಿಂದ ಬಂಡೇರಿ ನಾಗ ಬೀದಿ ಉಂಡು ಅಲ್ಪ ಪಣದು ಕುಡೊಂಜಿ ಜಾಗ ನಿತ್ತೆ ಗೊತ್ತು ಮಲ್ತೇರು ಆ ಜಾಗ ಮಲ್ಪುಲೆ ಐತೊಟ್ಟಿಗೂ ನಮ್ಮ ಕಂಬಳಗಲ ಅರಸು ಮನೆತನಗಲ ಪಂಡ ಮೈಸೂರದ ಅರಸು ಮನೆತನಗಲ ಒಂಜಿ ಸಂಬಂಧ ಉಂಡು. ಆ ಮುಲ್ಕಿ ಸೀಮೆದ ಕಂಬಳ ಅಂದ್ರೆ ಅಕ್ಲು ಭಾಗ್ಯ ಒಂದಿತ್ತೇರೊಂದು ಪನ್ಪಂಚಿತ್ನ ಇತಿಹಾಸ ಎಲ್ಲ ಎಂಕ್ಲೆಗೆ ತಿಕ್ಕದಂಡು ಈತ ಮಾತ ಆಯ್ನಂಚಿತ್ನ ಕಂಬಳಗ್ ಸಂಪೂರ್ಣವಾಯಿನಂಚಿತ್ನ ಸಿದ್ಧತೆ ಅವೊಂದುಂಡು ನನ ಸಿದ್ಧತೆ ದಾದಮಾತ ಅವೊಂದುಂಡು ಐನ್ಲ ತೂಕ ಒಂದೀತ ಬೆಂಗಳೂರು ಕಂಬಳ ಪನ್ಪಿನಂಚಿತ್ನ ಕಾನ್ಸೆಪ್ಟು ಪುಟ್ಟಿನೆಂಚ ಅಂದು ಆ ಕಾನ್ಸೆಪ್ಟುಡು ನನೊಂಜಿ ವಿಶೇಷತೆ ದಾದ ಪಂಡ ಉಪ್ಪಿನಂಗಡಿಗೆ ಒಂಜಿ ವ್ಯಕ್ತಿ ಬರ್ಪೇರು. ಆ ವ್ಯಕ್ತಿ ಬೆಂಗಳೂರು ದಾಯನಿಕಲು ಕಂಬಳ ಮಲ್ಪರ ಬಲ್ಲಿ ಇಂದಕ್ಕೇನುವೇರು ಆಂಡ ಐನ 6 ಪಂಡಿಜರು ಸಮರ್ಥನಂ ಸೇವಾ ಟ್ರಸ್ಟ್ದ ಮುಖ್ಯಸ್ಥರಾಯನಂಚಿತ್ನ ಮಹಂತೇಶರು ಆರೆಗ್ ಕಣ್ಣು ತೋಜುಜಿ 6 ಒಳಗಣ್ಣುಡು ಕಂಬಳ ತೂದು ಮಾತೆರ್ಲ ನಮ್ಮ ಊರ್ ದಕ್ಕಲು ಬೆಂಗಳೂರು ದಕ್ಕಲು ಕಂಬಳ ತೂವೊಂದು ಪನ್ಪಂಚಿತ್ನ ದೃಷ್ಟಿಕೋನಡಾರ ಪಂಡೇರು ಕೇವಲ ಸೌಂಡುಡು ಕಂಬಳದ ಸದ್ದುನು ಕೇಂದು ಕಂಬಳದ ಆ ಒಂದು ಗಮ್ಮತ್ತದ ಸೌಂಡನ್ನು ಕೇಳಿದು ಆರ್ನ ಉಲಾಯ್ದ ಕಣ್ಣುಡು ಆರು ಕಂಬಳನ ತೂಪುನಾರು
ಆರು ಆನಿ ಪಾಡಿದ ನಂಚಿತ್ತು ಒಂದು ಎಲ್ಲ ಬಿತ್ತ ಹಿಡಿದು ಬೀಜ, ಹೆಮ್ಮರ ಒಂದು ಅದಿತ್ತ ಮರ ಆತಂಡು ಬರೀ ವಿಶೇಷವಾಗಿ ನಂಚಿತ್ನ ಬೇತೆ ಬೇತೆ ಚಮತ್ಕಾರಲು ಪವಾಡಲು ಪೂರ ಮೂಲಾತ ತೂಕ ಕಂಬಳದ ಕರೆ ಹೆಂಚೊಂಡು ಮುಲ್ಪ ಮಲ್ಪಿನ ವ್ಯವಸ್ಥೆದಾದ ನಮ್ಮ ಊರ್ದ ತಾಟೆ ಮುನ್ನೆ ಸಾಂತು ಮೂಡೆ ರಾಕೆಟ್ ಬೊಟ್ಟಿಮಾರು ಮುಗ್ಲಿಗೆ ಮಾತ್ರ ವ್ಯವಸ್ಥೆ ಎಂಚ ಪೂರತ್ತ ಬಗ್ಗೆಲ್ಲ ಕೇನ್ಗ ಒಂದು ಬೆಂಗಳೂರು ಕಂಬಳ ಎಂಚ ಒಂದುಂಡು ಎಂಚ ಸ್ಟಾರ್ಟ್ ಆಂಡು ಎಂಚ ಕಂಬಳಗ ವ್ಯವಸ್ಥೆ ಎಲ್ಲ ಆವೊಂದುಂಡು ಒಂದು ಬಂದ ಬಗ್ಗೆನ ವರದಿ ಪಂಚೇಶ್ಚಾರ್ ಮಾಡಿ ಕುಶಲಪ್ಪರ್ನೊಟ್ಟಿಗೂ ದಾಮೋದರ ದೊಂಡಲೆ ಸುದ್ದಿ ನ್ಯೂಸ್ ಬೆಂಗಳೂರು. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು, ವೇದಾಂತ್ ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ವಾಹನ ಚಲಾಯಿಸಬೇಕೆನ್ನುವ ಕನಸಿರೋರಿಗೆ ಸುವರ್ಣಾವಕಾಶ. ಅತ್ಯಂತ ರಿಯಾಯಿತಿ ದರದಲ್ಲಿ ಇನ್ಶೂರೆನ್ಸ್, ಡ್ರೈವಿಂಗ್ ಕ್ಲಾಸ್ ಸೇರೋರಿಗೆ ಆಫರ್ಗಳ ಸುರಿಮಳೆ, ಮಹಿಳೆಯರಿಂದಲೇ ಚಾಲನಾ ತರಬೇತಿ. ಸಾರಥಿ ಮೋಟಾರ್ ಡ್ರೈವಿಂಗ್ ಸ್ಕೂಲ್, ಕಾಲೇಜ್ ರಸ್ತೆ, ಉಜಿರೆ. ಸಂಪರ್ಕಿಸಿ 9663606966 8792894116 9108317116. ಬನ್ನಿ, ಭೇಟಿ ಕೊಡಿ. ವಿಶೇಷ ಆಫರ್ಗಳೊಂದಿಗೆ ಜರ್ನಿ ಶುರು ಮಾಡಿ.